ಸೀಮೆಎಣ್ಣೆ ಕೂಡ ಕೊಡುದಿಲ್ಲ, ಅದನ್ನು ಕೂಡ ಕೊಡ್ತಾ ಇದ್ರು ಮೊದಲು, ಈಗ ಅದು ಕೂಡ ಇಲ್ಲ. ಮೀಟರ್ ಹಾಕಿ ಒಂದು 6-7 ವರ್ಷ ಆಯ್ತು, ನಂತರ ಯಾವುದು ಈ ಕಡೆ ಸುದ್ದಿ ಇಲ್ಲ. ಶಾಲೆಗೆ ಹೋಗುವ ಮಕ್ಕಳಿಗೆ ಓದ್ಲಿಕ್ಕೆಲ್ಲ ಕಷ್ಟ ಆಗ್ತದೆ. ಚಿಮಿನಿ ಗೊತ್ತಾದೆ ಕಾಲದೆತ್ತು ಅಂತ ಐದು ಮಕ್ಕಳು ಅಂತ ಸೋಲಾರ್ ಕೊರಿಯರು ಮಾರ್ಗ ವ್ಯವಸ್ಥೆ ಸರಿ ಇದೆಯಲ್ಲ ಮರಿಯಾಲೋಡು ದಾಲಜ್ಜಿ ಕತ್ತಲೆಡೆ ಉಣಸಿಪುರ ಮಿನಿಮಮ್ ನಿಮಗೆ 1 ಕೋಟಿ ರೂಪಾಯಿ ಅನುದಾನ ಕೊಡ್ತಾರೆ. ಈಗ ಎಲೆಕ್ಷನ್ ಕರಿಮೆಂಟಿಗೆ ಏನಿದೆ ಬರ್ಪೆ ಮಾರ್ಗಂತರ್ಪೆ ಇದಕ್ಕೆ 1 ಕೋಟಿ ದೀತ 2 ಕೋಟಿ ದೀತ ಅನ್ಬೇಕು ದೀತಿನೊಲ್ಲ ಇಲ್ಲ ಬ್ಯಾಗ್ ಹಿಡ್ದಿತ್ತಾರ ಎಂಗ್ಲೇ ಬೈಜೋ ಗಾಸ್ ಆ ಸಜೆಷನ್ ಏನು, ಮೆಸ್ಕಾಂನವರು ಬಂದರು, ಡೈರೆಕ್ಟ್ ಆಗಿ ಬಂದರು, ಇಲ್ಲಿ ಮೀಟರ್ನ ಅಳವಡಿಸಿ ಅವರು ಸೀದಾ ಹೋಗಿದ್ದಾರೆ. ಅದಕ್ಕೆ 1200 ಬತ್ತೆಯನ್ನು ತಗೊಂಡಿದ್ದಾರೆ. ಮೀಟರ್ ಬೋರ್ಡ್ ಚಿಕ್ಕದು ಕರೆಂಟ್ ಗೋರ್ಪೆ ಚಡ್ಡಿ ಬೇರೆ ಈ ವಾ ಬೇಡಿಕೆ ಎಲ್ಲ ನೀವು ಜೀವನ ದಿನಕ್ಕೆ ಅಂತ ಖುಷಿ ಆಪುಂಡು ದಾಯ್ತಾ ಅನ್ಪುನ ಅಕ್ಲಿ ಇಂಚ ಕೇರ್ಪೇರು ಬೇರೆ ಗೊತ್ತಿತ್ತು ಈಗಲೇ ಕರೆಂಟ್ ಆಪುಂಡು ನಮಗೆ ಮಾರ್ಗ ಆಪುಂಡು ರೋಡ್ ವ್ಯವಸ್ಥೆ ಅವು ಒಂದು ಆಪಾಗ ಪಂಡು ಅಂತೀರ ಅಮ್ಮೇನ ಐದೋಕೈತೆ ಎಂಕುಲ್ನ ಜೋಕ್ಲೆ ಐತೆ ಎಂಕುಲ್ ಮನ್ಲೇಕ ಆತಂಡು ನಾನು ಎಂಕುಲ್ನ ಜೋಕುಲು ಕೂಡ ಅಕ್ಲ ಜೋಕ್ಲೆ ಪಂಡ್ರೆ ಉಂಟದ ಅದನ್ನು ಗೊತ್ತಿತ್ತು. ನ್ಯಾಷನಲ್ ಪಾರ್ಕಿನ ಒಳಗೆ ಅದು ಆಬ್ಜೆಕ್ಷನ್ ಇದು ಆಬ್ಜೆಕ್ಷನ್ ಅಂತ ಹೇಳ್ತಾರೆ. ಇತ್ತೆ ಓಟಿಗೆ ಏನಾರು ಬರ್ಪೇರತ್ತಾಗ್ಲಿ ಅವಾಗ ಹಾಕ್ಲಿ ಕಣ್ಣೊಜ್ಜ ನೇರ್ಂದ ಹಾಕ್ಲಿ ಕ್ಯಾರ್ ಬೋಡೆ ಈ ಸರ್ತಿ ಎಂಗ್ಲು ಓಟು ಕೊರ್ಲಿ ನಿಗ್ಲಿ ಖಂಡಿತ ಮಲ್ತು ಕೊರ್ಪ ಒಂದು ಕಾರ್ಗೆ ಅಡ್ಡ ಉರ್ಬೇಕು ಪಕ್ಕದಾಯ್ತಾ ಅನ್ಪರಪ್ಪ. ಇಲ್ಲೊಂದು ವಿಚಿತ್ರ ಇದೆ, ಏನು ಅಂತಂದ್ರೆ ಇಲ್ಲಿ ಕರೆಂಟಿನವರು ಬರಲಿಲ್ಲ ಅಥವಾ ವಿದ್ಯುತ್ ಕೊಡಬೇಕು ಅಂತ ಹೇಳುವಂತ ಕೂಗು ಹಲವು ವರ್ಷಗಳಿಂದ ಇದ್ರೂ ಕೂಡ ಅವ್ರು ಯಾರು ಬರಲಿಲ್ಲ. ಆದ್ರೆ ಇಲ್ಲಿ ಬಂದು ಒಂದು ಮೀಟರ್ ಅಳವಡಿಸಿ ಹೋಗಿದ್ದಾರೆ. ಮೀಟರ್ ಅಳವಡಿಸಿ ಹೋದ ನಂತರ ಸುಮಾರು 5 ವರ್ಷಗಳಾಯ್ತು ಅಥವಾ 2 ವರ್ಷಗಳಾಯ್ತು 3 ವರ್ಷಗಳಾಯ್ತು ಅಂತ ಊರಿನವ್ರು ಹೇಳ್ತಾರೆ. ಅಲ್ಲಿಂದ ಇಲ್ಲಿಯ ತನಕ ಮೀಟರ್ ಮಾತ್ರ ಬಂದು ಕುಳಿತಿದೆ ಹೊರತು ಬೇರೆ ಏನೂ ಮಾಡಲಿಲ್ಲ. ಇಂತಹದೊಂದು ಕಥೆಯನ್ನ ನಾವು ಕೇಳ್ತಾ ಇರುವಂತಹದ್ದು ಬೆಳ್ತಂಗಡಿ ತಾಲೂಕಿನ ನಾವೂರು ಗ್ರಾಮದಲ್ಲಿ. ನಾವೂರು ಗ್ರಾಮದ ಅಲ್ಯ, ಮಂಜಲ, ಪುಲಿತ್ತಡಿ, ಮಲ್ಯ, ಎರ್ಮಲೆ ಇಲ್ಲಿ ಎಲ್ಲ ಈ ಸ್ಥಳಗಳಲ್ಲಿ ಇಂತಹ ಒಂದು ಮೀಟರನ್ನು ಅಳವಡಿಕೆ ಮಾಡಿದ್ದಾರೆ. ಈ ಮೀಟರ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಇದು ಸುಮಾರು 5 ವರ್ಷಗಳ ಹಿಂದೆ ಮೀಟರನ್ನು ಅಳವಡಿಕೆ ಮಾಡಿರುವಂಥದ್ದು. ಇದು ಬಂದಾಗ ಭಾರಿ ಖುಷಿಯಾಗಿತ್ತು ಈ ಊರಿನವರಿಗೆ. ನೋಡಿ ಈಗ ಇದರ ಪರಿಸ್ಥಿತಿ ಒಂಚೂರು ಇಂಚ ಪತನ್ನ ನೋಡಿ. ಇಲ್ಲಿ ಪಂಚಶಿ ಇಲ್ಲಿ ಬನ್ನಿ. ಎಸ್ ನೋಡಿ, ಇದು ಗೆದ್ದಲು ಹಿಡಿದಿದೆ ನೋಡಿ. ಇದು ಕರೆಂಟ್ ಬರಲಿಲ್ಲ, ಆದರೆ ಗೆದ್ದಲು ಬಂದಿದೆ. ಇದೇ ವಿಶೇಷ ಇದರದ್ದು. ಯಾಕೆಂತಂದ್ರೆ 5 ವರ್ಷದ ಹಿಂದೆ ಹೀಗೆ ಒಂದು ಅಳವಡಿಸಿ ಹೋದಂಥ ಸಂದರ್ಭದಲ್ಲಿ ಬಹಳ ಖುಷಿಯಲ್ಲಿದ್ದರು ನೋಡಿ. ಹೀಗೆ ಒಂದು ಮಣ್ಣಿನ ಗೋಡೆಯ ಮೇಲೆ ಹೀಗೆಲ್ಲ ಹಾಕಿ ಹೋಗಿದ್ರು. ಅವತ್ತು ಬಹಳ ಖುಷಿಯಲ್ಲಿ ಸಂಭ್ರಮದಲ್ಲಿ ಈ ಊರಿನವರಿದ್ರು. ಈಗ ನಾವು ಒಂದು ಮನೆಯಲ್ಲಿ ಎಲ್ಲರನ್ನು ಸೇರಿಸಿದ್ದೇವೆ. ಕಾರಣ ಏನು ಅಂತಂದರೆ ಸುಮಾರು 17ರಿಂದ 20 ಮನೆಗಳಲ್ಲಿ ಇಂಥ ಪರಿಸ್ಥಿತಿ ಇದೆ. ಇಲ್ಲಿ ಒಂದು ಕಡೆ ವಿದ್ಯುತ್ ಅಂದರೆ ನೀರಿನಿಂದ ವಿದ್ಯುತ್ತನ್ನು ಅವರಾಗಿ ತೆಗೀತಾರೆ ಅಥವಾ ಅವರಾಗಿ ಉತ್ಪಾದನೆ ಮಾಡಿ ಒಂದಷ್ಟು ಮನೆಗಳಿಗೆ ಹಂಚುತ್ತಾರೆ. ಆದ್ದರಿಂದ ಕೆಲ ಮನೆಗಳಿಗೆ 1-2 ಲೈಟ್ಗಳನ್ನು ಉರಿಸುವಷ್ಟು ವಿದ್ಯುತ್ ಇಲ್ಲಿ ಲಭ್ಯ. ಮತ್ತೊಂದಷ್ಟು ಜನ ಸೋಲಾರನ್ನು ಅಳವಡಿಸಿಕೊಂಡಿದ್ದಾರೆ. ಆದರೆ ಸೋಲಾರ್ನಲ್ಲಿ ಮಳೆಗಾಲದಲ್ಲಂತೂ ಯಾವುದೇ ಬೆಳಕಿರೋದಿಲ್ಲ. ಇದೀಗ ಒಂದು ಮನೆಯ ಪರಿಸ್ಥಿತಿ ನಾವು ನಿಮಗೆ ತೋರಿಸ್ತಿದ್ದೀವಿ. ಆ ಮೀಟ್ರನ್ನು ಕೂಡ ನಾವು ಈಗ ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಲೈನಾಗಿ ಎಲ್ಲರೂ ಕೂಡ ನಿಂತಿದ್ದಾರೆ. ಯಾರು ಅಂತಂದರೆ ಈ ಎಲ್ಲ ನಾವೀಗ ಹೇಳಿದಂಥ ಹೆಸರನ್ನ ಎಲ್ಲ ಊರಿನವರಿದ್ದಾರೆ. ಅವರೆಲ್ಲರೂ ಕೂಡ ಏನು ಮಾತನಾಡ್ತಾರೆ, ಈ ಒಂದು ಮೀಟ್ರ್ ಅಳವಡಿಕೆ ಮಾಡಿದ್ದು ಹೇಗೆ ಮತ್ತು ಯಾವತ್ತು ಯಾರು, ಮತ್ತು ಆ ನಂತರ ಇವರಿಗೆ ವಿದ್ಯುತ್ ಕೊಡ್ತೇವೆ ಅಂತಂದಾಗ ಇಲ್ಲಿಗೆ ಮತ ಕೇಳಿಕೊಂಡು ಬಂದವರು ಏನು ಹೇಳಿದರು ಎಲ್ಲವನ್ನು ಕೂಡ ಅವ್ರ ಹತ್ರ ಕೇಳಬೇಕು. ಇವರು ಈಗ ಇಲ್ಲಿ ನಮಗೆ ವಿದ್ಯುತ್ ಇಲ್ಲ ಅಂತ ಹೇಳ್ತಾರೆ, ಆದರೆ ಮತದಾನದ ಸಂದರ್ಭದಲ್ಲಿ ಇವರು ಮಾತಾಡಲ್ವಾ? ಎಲ್ಲವನ್ನು ಕೂಡ ಮಾತನಾಡಿಸ್ತೀವಿ. ಸರ್ ನಮಸ್ತೆ, ಏನು ನಿಮ್ಮ ಹೆಸರು? ನನ್ನ ಹೆಸರು ಸುಂದರ ಅಂತ. ಇಲ್ಲಿ ಯಾವ ಸೌಕರ್ಯವನ್ನು ಕೇಳಿದರೆ ಮತವನ್ನು ಕೇಳ್ತಾರೆ, ಓಟು ಕೇಳಿ ಮತ್ತೆ ಈಚೆ ಕಡೆ ತಿರುಗಾಡುವುದು ಯಾವುದೂ ಇಲ್ಲ. ಮತ್ತೆ ಕರೆಂಟ್ ಹಾಕ್ತೇವೆ ಅಂತ ಹೇಳಿದರು, ಇನ್ನೂ ಕೂಡ ಕರೆಂಟ್ ಬರಲಿಲ್ಲ. ಮೀಟ್ರ್ ಹಾಕಿದ್ದಾರೆ. ಮೀಟ್ರ್ ಹಾಕಿ ಒಂದು 6-7 ವರ್ಷ ಆಯಿತು. 6-7 ವರ್ಷ ನಂತರ ಯಾವುದು ಈಚೆ ಕಡೆ ಸುದ್ದಿಲ್ಲ. ಮತ್ತು ಏನಂದರೆ ಇಲ್ಲಿ ಯಾವ ಸೌಕರ್ಯನೂ ಕೊಡುವುದಿಲ್ಲ ಅಂತ ಹೇಳ್ತಾರೆ. ನ್ಯಾಷನಲ್ ಪಾರ್ಕಿನ ಒಳಗೆ ಅದು ಆಬ್ಜೆಕ್ಷನ್ ಇದು ಆಬ್ಜೆಕ್ಷನ್ ಅಂತ ಹೇಳ್ತಾರೆ. ಈಗ ಅವರಿಗೆ ಮೀಟ್ರ್ ಹಾಕುವಾಗ ನ್ಯಾಷನಲ್ ಪಾರ್ಕ್ ಅಂತ ಗೊತ್ತಿರಲಿಲ್ವಾ? ಗೊತ್ತಿತ್ತು, ಆದರೂ ಕೊಂಡೋಗಿ ಪಂಚಾಯತಿನವರು ಪಂಚಾಯತಿಗೆ ಆರ್ಡರ್ ಬಂದಿದೆ, ಇಷ್ಟು ಮನೆಗೆ ಬಂದಿದೆ, ಇನ್ನು ಮುಂದೆ ಇಷ್ಟು ಮುತ್ತಾಜೆವರೆಗೆ ಹಾಕಿದ್ದಾರೆ. ಮುತ್ತಾಜೆವರೆಗೆ ಹಾಕಿ ಮತ್ತೆ ಮೀಟ್ರ್ ಖಾಲಿ ಆಯಿತು. ಖಾಲಿ ಆಯ್ತ ನಂತರ ಇನ್ನು ಮನೆಗಳಿಗೆ ಎಲ್ಲಿಂದ ತರುವುದಂತ ಇನ್ನು ಬರಬೇಕಷ್ಟೇ. ಇನ್ನು ಬಂದ ತಕ್ಷಣ ನಾವು ಹಾಕ್ತೇವೆ ಅಂತ ಹೇಳಿದ್ರು. ಅಮ್ಮ ನಮಸ್ತೆ. ಕರೆಂಟ್ ಏಪಂದೆ ಬಂತು ಜರಕ್ಕೆ ಮೀಟರ್ ಪೂರ ಬಾರ್ದು ಹೋತೇರು ಏಪಲ ಬರ್ಕೊಂಡು ಕಡಪುಡು ಅನ್ಪೇರು ಮೀಟರ್ ಬಂದ ಇಂಚನೆ ಪಾಡ್ಪ ಅನ್ಪೇರು ನಲ್ಲ ಬತ್ತಿಗೆ
ನಮಸ್ತೆ ಉದರಿಂದಿನ ರಕ್ಷಿತ ದಾದ ಬಂತಾರೆ ಕರೆಂಟ್ ಇದ್ದಂತ ಎಂಚ ಆಪುಂಡು ಎಂಚಾಪುಂದು ಬಂದ್ಪುನ ಪಾಡ್ವಾನ್ ಪೇರು ಪಾಡ್ಜೇರು ಪಾಡುವ ಪೇರು ಪಾಡ್ಜೇರು ಬೊಕ ಮೀಟರ್ ಪೂರ ಪಾಡ್ದು ಹೋತಿರ್ಗೆ ಅವು ಪಾಡ್ದು ಓದ್ತೀರು ಏತಾವು ಏತಂಜ 7 ವರ್ಷ ಮೇಡಮ್ ಈಗ ಕರೆಂಟ್ ಇಲ್ಲದೆ ಕಾಡಿನ ನಡುವೆ ಎಷ್ಟು ಕಷ್ಟ ಆಗ್ತದೆ ನಿಮ್ಮ ಹೆಸರು ಎಂತ ತುಂಬಾ ಗೀತಾ ಅಂತ ತುಂಬಾ ಕಷ್ಟ ಆಗ್ತದೆ ರಾತ್ರಿ ಹೊತ್ತಿನಲ್ಲಿ ಬೆಳಕು ಇರುವುದಿಲ್ಲ ಮತ್ತೆ ಮತ್ತೆ ಶಾಲೆಗೆ ಹೋಗುವ ಮಕ್ಕಳಿಗೆ ಓದ್ಲಿಕ್ಕೆಲ್ಲ ಕಷ್ಟ ಆಗ್ತದೆ ಸಂಜೆ ಹೊತ್ತಿನಲ್ಲಿ ಎಲ್ಲಾನು ಸೌಕರ್ಯ ಒದಗಿಸಿಕೊಡ್ತಾನೆ ಅಂತ ಹೇಳಿದ್ದಾರೆ ಇಷ್ಟರವರೆಗೆ ಬರ್ಲಿಲ್ಲ ಈಗ ಓಟಿನ ಟೈಮಲ್ಲಿ ಹೇಳ್ತಾರ ಯಾರಾದ್ರೂ ಬಂದು ಹೌದು ಹೇಳ್ತಾರೆ ಹೇಳ್ಬಿಟ್ಟು ಹೋಗ್ತಾರೆ ಮತ್ತೆ ಏನು ಇಲ್ಲ ಏನು ಇಲ್ಲ ಪ್ರತಿಕ್ರಿಯೆ ನಮಸ್ತೆ ಎಂತ ಹೆಸರು ಎಂತ ಹನ್ಸಿಕಾ ಹ? ಹನ್ಸಿಕಾ ಯಾವ ಕ್ಲಾಸು 4ನೇ ಈಗ ಓದ್ಲಿಕ್ಕೆ ಕರೆಂಟ್ ಇರೋದಿದ್ರೆ ಎಂತ ಮಾಡ್ತಿ ಚಿಮಿನಿಯಾ ಹೌದು ಹೌದಾ ಆಗ್ತದೆ ಚಿಮಿನಿಯಲ್ಲಿ ಓದ್ಲಿಕ್ಕೆ ಆಗ್ತದಾ ಕಷ್ಟ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಬೇಕಾ ಕರೆಂಟ್ ಬೇಕಾ ಕೇಳಿ ಕರೆಂಟ್ ಬೇಕು ಅಂತ ಕೇಳು ಕರೆಂಟ್ ಬೇಕು ಸೀಮೆಎಣ್ಣೆ ಕೂಡ ಕೊಡುದಿಲ್ಲ ಅದನ್ನು ಕೂಡ ಕೊಡ್ತಾ ಇದ್ರು ಮೊದಲು ಈಗ ಅದು ಕೂಡ ಇಲ್ಲ ಸೀಮೆಎಣ್ಣೆ ಸಹ ಕೊಡುದಿಲ್ಲ ಕರೆಂಟ್ ಇಲ್ಲ ಸೀಮೆಎಣ್ಣೆ ಇಲ್ಲ ಡೀಸೆಲ್ ಸಿಗ್ತಾ ಉಂಟಲ್ಲ ಡೀಸೆಲ್ ಅಲ್ಲಿ ಎಂತ ಆಗ್ತದೆ ಡೀಸೆಲ್ ಅಲ್ಲಿ ಚಿಮಿನಿ ಹೊತ್ತಿಸಿದ್ರೆ ಅದು ಕೂಡ ಉರಿಯುವುದಿಲ್ಲ ಈಗ ಉರಿಯುದಿಲ್ವಾ ಹೌದು ಬೋರ್ಡ್ ಇದ್ದು 1200 ಅದು ಪಂಚಾಯತಿನವರು ಕಲೆಕ್ಟ್ ಮಾಡಿದ್ದಾರೆ ಇಲ್ಲಿ ಹಾಕಿ ಅಲ್ಲಿ ಹಾಕುವಾಗಲೇ ಯಾವ್ದು ಇದು ಇದಕ್ಕೆ 1200 ಕನೆಕ್ಟ್ ಮಾಡಿದ್ದಾರೆ ಅದ ಬಂದ ಲೇಬಲ್ ಚಾರ್ಜ್ ಅಂತ ಹೇಳಿದ್ರು ಅದು ಪಂಚಾಯತಿನ ಮುಖಾಂತರ ಪಂಚಾಯತಿನವರು ಬಂದರು ಅದು ಅಷ್ಟು ಕೊಡ್ಬೇಕಂತ ಹೇಳಿದ್ರು ಅಷ್ಟು ಕೊಟ್ಟಿರೆವು ನಾವು ಕೊಟ್ಟಿದ್ದೆವು ಮತ್ತೆ ಏನ್ ಮಾಡಿದೆ ಅಳವಡಿಸಿದ್ದು ಹಾಕಿದ್ದು ಪಂಚಾಯತಿ ಮುಖಾಂತರ ಪಂಚಾಯತಿಗೆ ಲಿಸ್ಟ್ ಬಂದಿದೆ ಲಿಸ್ಟ್ ಮುಖಾಂತರ ಇಷ್ಟು ಮನೆಗೆ ಮುತ್ತಾಜೆವರೆಗೆ ಬರುವಾಗ ಮೀಟರ್ ಖಾಲಿ ಆಯ್ತು ಮಲ್ಲ ಅಲ್ಯ ಮುತ್ತಾಜೆ ಪುಳಿತಾಡಿ ಎರ್ಮೆಳೆ ಮಂಜಾಲ ಕುದುಕೋಳಿ ಕಾಸರೋಳಿ ಕರೆಂಟ್ ಮಾರ್ಗದ ವ್ಯವಸ್ಥೆ ಸರಿ ಖುಷಿ ಆಪುಂಡ ಪಾರ್ದು ಹೋಗ್ತಾರೆ ಮೀಟ್ರು ಎಂಚಂಡು ತುಲೆ ಎಂಚಂಡದಲ್ಲಿ ಪೂರ ಹೋಗ್ತಾನೆ ನಡ್ತೇವೆ ಹೋಗಿ ನಾವು ಸುಳ್ಳೋಡು ಶಾಲೆ ಉಂಟಾತ ನಡ್ತೇವೆ ಹೋಗಿ ನಾವು ನಡ್ತೇವೆ ಹೋಗಿ ನಾವು ರಮೇಶ್ ಅಮ್ಮ ನಮಸ್ತೆ ನಮಸ್ತೆ ಏತ್ ವರ್ಷ ಇಡೇ ಬರ್ತದೀರಿ ಏತ್ ವರ್ಷ ಅನ್ಪುನ ಮಗಲಾರ್ಲೆ ಪೂರ ಕೊಟ್ಟು ರಡಡ್ಡು ಮುಜಿ ಜೋಕ್ಲು ಬೊಕ್ಕ ಮಲ್ಲಾಗ ಮದ್ಮೆ ಆದ ರಡ್ಡು ಜೋಕ್ಲು ಎಲ್ಲಿಯಾಗ ಮದ್ಮೆ ಆದ ಒಂಜಿ ಬಾಲೆ ಉಂಡು ಸುಮಾರು ವರ್ಷ ಉಂಟು ಆತು ವರ್ಷ ಕರೆಂಟ್ ಇಜ್ಜಪ್ಪ ಇಂಕ್ಲೆ ಅಪ್ಪ ಗಡ್ದೆ ಸಿಮಿನಿ ಚಿಮಿಂದ ಎಣ್ಣೆದ ಚಿಮಿನಿ ಬತ್ತದೆ ಕಾಲದೆತ್ತು ಅಂತ ಐದು ಬಕ್ಕು ಅಂತ ಸೋಲಾರ್ ಕೊರಿಯರು ಐಟು ಮರಿಯಾಲೋಡು ದಾಲ್ ಇಜ್ಜಿ ಕತ್ತಲೆಡೆ ಉಣಸಿ ಪೂರ ದಿಕ್ಕೆಲ್ಲ ಸೂ ಮಾಡ್ತದು ಕುಲೊಂದು ಉಣಸಿ ಮಾಡ್ತದೆ ಅಂಚ ಅವು ಪಾಡ್ದು ಬಿಡ್ತೇವೆ ಅಲ್ಪ ಉಂಡು ಉಂಡು ಎಂಕಲ್ನ ಗೋಡೆ ಖುಷಿ ಆಪುನು ದಾಯ್ತ ಅನ್ಪುನ ಅಕಲಿ ಇಂಚ ಕೇರ್ಪೇರು ದೇರೆ ಗೊತ್ತಿತ್ತು ಕೇರ್ಲೆ ಕೊನೆ ದೆಬ್ಬಕ ಇಂಚಿನ ಇಂಚ ಬಂಡೆ ಎಂಕುಲು ಕತ್ತಲೆಡೆ ಕಾಲ ದೆಪ್ಪನಾಗ್ಲೆ ಕಣ್ಣೊಜ್ಜ ಇತ್ತೆ ಓಟಿಗೆ ಏನಾರು ಬರ್ಪೇರತ್ತಾಗ್ಲಿ ಅವಾಗ ಹಾಕ್ಲಿ ಕಣ್ಣೊಜ್ಜ ಎಂಕುಲು ಸರಿ ನೆರ್ಪು ನೆರ್ನಾಕ್ಲಿ ಕ್ಯಾರ್ ಬೋಡೆ ಈ ಸರ್ತಿ ಎಂಕ್ಲು ಓಟು ಕೊರ್ಲಿ ನಿಕ್ಲಿ ಖಂಡಿತ ಮಲ್ತು ಕೊರ್ಪು ಒಂದು ಕಾರ್ಗೆ ಅಡ್ಡ ಉರ್ಬೇರು ಒಕ್ಕದಾಯ್ತ ಅನ್ಪರಾಪುಂಡು అంటే ఓటు కోరుకున్నా కొరువేరు అంటే బుర్జిండ ఎంకులు కొర్జింద అంటే 5 కిలో సమస్య వస్తుండ అంటే కొర్దు ఉడిపో ವರ್ಷ ಓಟ್ಗೆ ಬರ್ಪುನ ಪಾಡುವವನ್ಪುನ ಅವು ಎಂಕುಲು ಮುಲ್ಪ ಇತ್ತನೆಲ್ ತಿಂಚಿಲ ಬರಂದುಲ್ಲೇರು ಪೋಂದುಲ್ಲೇರು ಮಾತ ಭಕ್ತದಕಲ ಬರಂದು ಪೋಂದುಲ್ಲೇರು ಬರ್ಪುನ ಪನ್ಪುನ ಹೋಪುನ ಹೋಪುನ ಅದ ಅಜ್ಪೋರ್ಸ ಇತ್ತೆ ಈ ಮೀಟರ್ ಪಾಡ್ನಪಗ ಇರೆ ಕೊಂಚ ಖುಷಿ ಆಯ್ತು ಈ ಸರ್ತಿ ಬರ್ಪುಂಡು అంటే దాయిత అల్పరాపుండు ಇತ್ತೆ ತೂನಗ ದಾಯ್ತ ಅಂತ ಮೀಟರ್ ಐನ್ ದೆತ್ತ ದಕ್ಕ ಗಂದೋಜಿನ ದೆತ್ತ ದಕ್ಕ ಗಂದೋಜಿನ ದಾಯ್ತ ಬುದರೆಂತೇರ್ನ ಗಿರಿಜ ನನಗೆ ಗಿರಿ ತೋರ್ಸನ ಮೂಲಿತದೆ ಏನೇ ಮೂಲೆ ಈ ಉರ್ಡೆ ಪುಟ್ಟುದನಲ್ಲ ಬುದರೆಂಚ ಪುಟ್ಟಮ್ಮ ಎಂಚ ಚಿಮಿನಿ ಹಿಡ್ದು ಇತ್ತೆ ಸೋಲಾರ್ ಮುಟ್ಟ ಎತ್ತುದಾರ ಎಂಚ ಒಂದುಂಡು ಎಂಚಿನ ಕತ್ತಲ ಇತ್ತು ಸೋಲಾರ್ ಮರಿಯಲ್ದು ಗೊತ್ತುಜಿ ಮರಿಯಲ್ದು ಚಿಮಿನಿಗೆ ಹೊತ್ತ ಒಂದು ದಿಕ್ಕೆ ಸೂರಿತ್ತು ಒಂದು ಮಂತೆ ಪುನಃ
ಇತ್ತೆ ಕರೆಂಟ್ ಬರ್ಪುಂಡಿಗೆತ ಏಪು ಬರ್ಪುಂಡ ಏಪು ಬರ್ಪುಂಡ ಏರೆ ಹೊತ್ತು ಇರ್ನೆಲ್ಲ ಪಾಡ್ದಾರ ಅಂಚಿನ ಮೀಟರ್ ಪಾಡ್ದಿನ 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 ಏರೆ ಸೋಪುಂಡು ಅದೇ ನಮಸ್ತೆ ನಮಸ್ತೆ ಏನ್ ಹೆಸರು? ಲಕ್ಷ್ಮಿ. ಎಂಚ ಇತ್ತೆ ಕರೆಂಟ್ ಇಜ್ಜಂದ್ರೆ ಏತ ತೊಂದ್ರೆ ಆಪಣಮ್ಮ? ಕರೆಂಟ್ ಇಜ್ಜಂದ್ರೆ ಕತ್ತಲ ಡಿಪ್ಪುಡು ಒಂದು ದೀಪದ ಮರಿಯಲ್ದು ಕತ್ತಲ ಡಿಪ್ಪುಡು ಸೋಲಾರ್ ಕುತ್ತುಜಿ ಸೋಲಾರ್ ಕುತ್ತುಜಿ ಕರೆಂಟ್ ಆವಡು ಕರೆಂಟ್ ಆವಡು ಮಾರ್ಗಲ ಕರೆಂಟ್ ಎಲ್ಲ ಆವಡುಂದು ಮಾರ್ಗಲ ಕರೆಂಟ್ ಆವಡು ಈರ್ನ ಬುದರ್ ಪುಟ್ಟಮ್ಮ ಈರ್ನ ಗಿರಿಜ ಗಿರಿಜ. ನಮಸ್ತೆ. ನಮಸ್ತೆ. ಎಂತ ಹೆಸರು? ನನ್ನ ಹೆಸರು ಆನಂದ್. ದಾದವನ್ ಪರಿತ ಏತ ವರ್ಷದ ನಿಂಚಿ ಕರೆಂಟ್ ಬೋರ್ಡ್ ಒಂದು ಏತ ಅರ್ಜಿ ಏರೇ ಮಾತಾ ಕೊಡ್ತಾರೆ? ಅರ್ಜಿ ಸಾಧಾರಣ ಪೂರ ಇಲಾಖೆಗಳ ಕೊರ್ದಾತು ಪೂರ ಎಲ್ಲ ಬತ್ತದಿಂದೆ ಮಾರ್ಗದ ವ್ಯವಸ್ಥೆ ಇಜ್ಜಿ ಕರೆಂಟ್ ವ್ಯವಸ್ಥೆ ಇಜ್ಜಿ ಬತ್ತದಾಂಡ ಒಂದು ಮಲ್ ಓಟುಗೋರ ಬರ್ಪೇರು ಬತ್ತದ ಅವು ಮಲ್ಪಗ ಕರೆಂಟ್ ಬಾಡ್ಗ ಅದು ಮಲ್ಪಗ ಈ ಸರ್ತಿ ಓಟುಗೋರ್ಲೆ ನಿಕ್ಲೆಗೆ 10 ಕೋಟಿ ದೀಪ 2 ಕೋಟಿ ದೀಪ ಅಂತ ಬತ್ತಿ ಏತ್ ಏರೇ ಗೊತ್ತು ದೀತಿನೊಲ್ಲ ಇಲ್ಲಾಡೆ ಬ್ಯಾಗ್ ಹಿಡ್ದೀತಾರ ಅಂತ ಎಂಕ್ಲೇ ಬೈಜಾವ ಗಾಸು ಎಂಕ್ಲೆಗೆ ದುಂಬ ಅಮ್ಮೇರು ಬಂಡು ಅಂತೀರ ಎಂಕ್ಲ ಅಮ್ಮೇರು ನಿಕ್ಲೆ ಕರೆಂಟ್ ಆಪುಂಡು ನಮಕ್ ಮಾರ್ಗ ಆಪುಂಡು ರೋಡ್ ವ್ಯವಸ್ಥೆ ಅವು ಒಂದೊಂದು ಪೂರ ಆಪಗ ಬಂಡು ಅಂತೀರ ಅಮ್ಮೇನ ಐಡ್ದೋಕೈತೆ ಎಂಕುಲ್ನ ಜೋಕ್ಲೆ ಐತೆ ಎಂಕುಲ್ ಮನ್ಲೆಕ್ಕ ಆತಂಡು ಕರೆಂಟ್ ಆಪುಂಡು ಮಾರ್ಗ ಆಪುಂಡು ಪೂರ ಆಪುಂಡು ನಾನ ಎಂಕುಲ್ನ ಜೋಕುಲು ಕೂಡ ಅಕ್ಲ ಜೋಕ್ಲೆ ಪಂಡ್ರ ಉಂಡದ ಅದನ್ನು ಗೊತ್ತಿತ್ತು ಪನ್ಪ ನಾವಾಗ ಈ ಕತ್ತಲೆದ ಬದುಕುಡು ತಿರ್ತೆ ಬದುಕುಲ್ಲಲ್ಲಿ ಅಥವಾ ಪಣ್ಣ ಆತ ವ್ಯವಸ್ಥೆ ಬೋಡ ತಿಂಗಳ ಇದು ದುಡ್ಡು ಬೋಡ ಬೋರ್ಡ್ ಪೂರ ಪ್ರತಿ ಒಂಜಿಲ ಬೋರ್ಡ್ ಅಂಚ ಎಂಗ್ಲ ಪೂರ ಬದುಕು ಇಂದ ಕತ್ತಲೆದ ಬದುಕಾದು ಹೋತು ಅಂಚ ಕತ್ತಲೆದ ಬದುಕಾದು ದಾದವನ್ ಪರಿತ ರಾಜಕಾರಣಿಲೆ ಪಕ್ಷ ಬರ್ಚಿ ಮಾತೆರೆಗ್ಲ ಪನ್ಪುನಾಂಡ ಮಾತೆರೆಗ್ಲ ಪನ್ಪುನವೇ ಎಂಕ್ಲಂಜಿ ಬಿಡಿ ಜೀವನಂಜಿ ಬೆಲಕ್ ಮಲ್ತೆಡೆ ಯಾವ ಒಂದು ಪೂರ ಇರನಲ್ಲಂಜಿ ನೆಟದಾಕಲ್ನಂಜಿ ಮಾರ್ಗ ಅವು ಒಂದು ಪೂರ ಆದು ಆತೆ ಒಂಜಿ ಬೇಡ ನಾಕಿಲ್ಲ ಅದೇ ಆನಂದ್. ನಮಸ್ಕಾರ. ಏತ್ ವರ್ಷ 47 ವರ್ಷ. 47 ವರ್ಷ. ಅಪ್ಪಗ ಎಂಚ ಎತ್ತಂದ್ರಿ ಊರು ಇತ್ತೆ ಎಂಚ ಉಂಡು? ಇತ್ತೆ ತೊಂದ್ರೆ ಇಜ್ಜಿ ಅಂಡಲ ಕರೆಂಟ್ ಮಾರ್ಗ ವ್ಯವಸ್ಥೆದಲ್ಲ ಸರಿ ಇಜ್ಜಿ ಅಂಚ ಕರೆಂಟ್ ಇಜ್ಜಿ ಮಾರ್ಗ ಇಜ್ಜಿ ಅಂದು ಏರ್ನ ಇಲ್ಲಲ್ಲ ಪಾಡ್ದಾರೆ ಪೂರ ಒಂಜೆ ಪೂರ ಮೂಲೆ ಸಮಸ್ಯೆ ಮಾಂತ್ರೆಲ್ಲ ಒಂಜಿ ಅದು ಮಾತೇರ್ನ ಇಲ್ಲಲ್ಲ ಅವು ಪಾಡ್ದಾರ ಪಾಡ್ದೇರು ಒಂದೊಂದು ಪೂರ ಮೀಟರ್ ಪೂರ ಪಾಡ್ದೇರು ಮಾಂತ್ರೆಲ್ಲ ಒಂಜಿ ಅವು ಪಾಡ್ನಾಗ ಎಂಚ ಎಂಚ ಐಟು ನನ್ನ ಮುಜಂಟಿಗುಲ್ಲ ಅವಡ ಐಟು ತೊಡ್ಡೆ ಒಂದಲ್ಲ ಕುಲ್ಲರ್ಲ ಯಾವ ಗಂಡ್ರ ಹಚ್ಚಿ ನಲ್ಲಂಜಿ 4 ವರ್ಷ ಇತ್ತನ ಕುಲ್ಲು ನಲ್ಲಂಜಿ 4 ವರ್ಷ ಇತ್ತನ ಗ್ಯಾರಂಟಿ ಕುಲ್ಲು ನಾವು ಇತ್ತೆ 5 ವರ್ಷ ಉಂಡು ಕುಲ್ಲುದು ಜನ ನನ್ನ ಕುಲ್ಲರ ಚಾನ್ಸ್ ಉಂಡು ಐಕ್ಯ ಕನ್ಫರ್ಮ್ ಆಗುಂಡು. ಸುಧಾಕರ್ ಕರೆಂಟ್ ಆಪುಂಡು ಭರವಸೆ ಅಂದ್ರೆ ಕೊಡ್ತಾರೆ ಅವು ಎಂಕಲ್ನ ಕನಸು ನನಸಾದೆ ಒಪ್ಪನೆ ಫಲ. ಏನು ಹೆಸರು? ಹೆಸರು ನಾಗೇಶ್ ಅಂತೇಳಿ. ನಾಗೇಶ್. ಈಗ ಇಲ್ಲಿ ಮೀಟರ್ ಅಳವಡಿಕೆ ಮಾಡಿದರೆ ಕರೆಂಟ್ ಇಲ್ಲ ಅಂತ ಹೌದಾ? ಹಾ ಅದೌದು, ಅದು ಸತ್ಯ ನೀವು ನೋಡಿದೆ ವಿಡಿಯೋ ಎಲ್ಲ ಮಾಡಿದ್ರಿ ಗೊತ್ತಾಗ್ತದಲ್ಲ. ಗೊತ್ತಾಗ್ತದೆ. ಸಾಧಾರಣ ಒಂದು 5 ವರ್ಷ ಆಗ್ಬೋದು ಏನೋ. ನಾವು ಅವಾಗ ಕಾಲೇಜಲ್ಲಿ ಹೋಗ್ತಿದ್ವಿ, ನಮಗೆ ಅಷ್ಟೊಂದು ಅನುಭವ ಇರಲಿಲ್ಲ ಈ ರೋಡು ಕರೆಂಟ್ ಅದು ಇದು ರಾಜಕೀಯ ಅಂತೇಳಿ. ಇವಾಗ ಒಂದು ಸ್ವಲ್ಪ ಮೈನರ್ ಆಗಿದ್ದೀವಿ, ಎಲ್ಲ ಗೊತ್ತಾಗ್ತದೆ ಈ ಏರಿಯಾದ ಪರಿಸ್ಥಿತಿ ಹೇಗೆ ಮುಂದುವರ್ಕೊಂಡು ಹೋಗ್ಬೋದು. ಪಂಚಾಯತ್ ಸಭೆಗೆಲ್ಲ ಹಾಜರಾಗ್ತೇವೆ. ಇಲ್ಲಿ ತುಂಬ ಸಮಸ್ಯೆ ಇದೆ ನಮಗೆ, ಕರೆಂಟ್, ವಿದ್ಯುತ್, ಆಮೇಲೆ ರಸ್ತೆ ಬಗ್ಗೆ. ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೂ ಕಷ್ಟ. ಮತ್ತು ಏಜ್ ಆದವರು ಏನಾದರೂ ಇದ್ದರೆ ಹುಷಾರಿಲ್ಲದಾಗ ತುಂಬ ಕಷ್ಟ ಆಗ್ತದೆ. ಗಾಡಿಗೆ ಕಾಲ್ ಮಾಡಬೇಕು, ಅವರಿಗೆ ತಾಗಿದ್ರೆ ಆಗ್ಬೋದು, ತಾಗದಿದ್ರೆ ಆಗ್ಬೋದು, ಇಲ್ಲಾಂದರೆ ಒಮ್ಮೊಮ್ಮೆ ಹೊತ್ಕೊಂಡು ಹೋಗುವ ಪರಿಸ್ಥಿತಿ ಇನ್ನಿದೆ ಒಬ್ಬರನ್ನು ಹೊತ್ಕೊಂಡು ಹೋಗೋ ಪರಿಸ್ಥಿತಿ. ಈಗ ಕರೆಂಟಿನ ಬಗ್ಗೆ ನೀವು ಎಷ್ಟು ಜನಕ್ಕೆ ಅರ್ಜಿ ಕೊಟ್ಟಿದ್ದೀರಿ? ಯಾರ್ಯಾರಿಗೆ, ಯಾವ ಇಲಾಖೆಗೆ? ಕರೆಂಟಿನ ಬಗ್ಗೆ ಪಂಚಾಯತಿಂದ ಹಿಡಿದು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಗೆ ಎಲ್ಲ ಇಲಾಖೆಗೂ ಅರ್ಜಿ ಕೊಟ್ಟಿದ್ದೇವೆ. ಅದಲ್ಲದೆ ಉಸ್ತುವಾರಿ ಸಚಿವರಿಗೂ ಅರ್ಜಿಯನ್ನು ಕೊಟ್ಟಿದ್ದೇವೆ, ಮತ್ತು ವೆಲ್ಫೇರ್ ಆಫೀಸಿಗೂ ಅರ್ಜಿಯನ್ನು ಕೊಟ್ಟಿದ್ದೇವೆ, ಮೆಸ್ಕಾಂ ಇಲಾಖೆಗೂ ಕೊಟ್ಟಿದ್ದೇವೆ. ಆಮೇಲೆ ಪ್ರಧಾನಮಂತ್ರಿಗಳೇ ನೋಟಿಫೈ ಮಾಡಿದ್ದೇವೆ ಒಂದ್ಸಲಿ. ಆ ಸಂದರ್ಭದಲ್ಲಿ ಬಂದದಂತ ಹೇಳ್ತಾರೆ ಇವರೆಲ್ಲ. ಅವಾಗೆಲ್ಲ ಇತ್ತು, ಪ್ರಧಾನಮಂತ್ರಿಗಳಿಗೆ ಒಂದು ಮೆಸೇಜ್ ಹಾಕಿದರೆ ಸಾಕು, ಊರಿನ ಸಮಸ್ಯೆ ಎಲ್ಲ ಪರಿಹಾರ ಆಗ್ತದೆ ಅಂತೇಳಿ. ಆ ಒಂದು ಖುಷಿಯಲ್ಲಿ ನಾವು ಒಂದು 3-4 ಜನ ಹುಡುಗರು ಸೇರಿಕೊಂಡು ಮೆಸೇಜನ್ನು ಹಾಕಿದ್ವಿ. ಆ ಸಂದರ್ಭದಲ್ಲಿ ಈ ಮೀಟ್ರನ್ನು ಸಡನ್ನಾಗಿ ಬಂದು ನಮಗೆ ಜಿಲ್ಲಾ ಪಂಚಾಯತಿಂದ ಒಂದು ಲೆಟ್ರ್ ಬಂತು, ಸಡನ್ನಾಗಿ ಮೆಸ್ಕಾಂ ಇಲಾಖೆದೊಂದು ಲೆಟ್ರ್ ಬಂತು.
ಆ ಲೆಟ್ರ್ ಬಂದು ನಿಮ್ಮ ಪರಿಹಾರಕ್ಕೆ ಏನಾದರೂ ನಾವು ಸಜೆಷನ್ ಕೊಡ್ತೇವೆ ಅಂತೇಳಿ. ಆ ಸಜೆಷನ್ ಏನು, ಮೆಸ್ಕಾಮ್ನವರು ಬಂದರು, ಡೈರೆಕ್ಟಾಗಿ ಬಂದರು, ಇಲ್ಲಿ ಮೀಟ್ರನ್ನು ಅಳವಡಿಸಿ ಅವರು ಸೀದಾ ಹೋಗಿದ್ದಾರೆ. ಕರೆಂಟ್ ಇಲ್ಲ, ಅದು ಕರೆಂಟ್ ಇಲ್ಲ, ಅದಕ್ಕೆ 1200 ಏನೋ ಬತ್ತೆಯನ್ನು ತಗೊಂಡಿದ್ದಾರೆ ಅವರು. ಅದು ಬೇರೆ ಮೀಟ್ರ್ ಎಲ್ಲ ಮನೆಗೆ ಒಂದು ಮನೆಯಿಂದ 1200 ಎಷ್ಟು ಮೀಟರ್ ಅಳವಡಿಕೆ ಮಾಡಿದ್ದಾರೆ? ಸಾಧಾರಣ ಒಂದು 6 ಒಂದು 10 ಮನೆಗೆ ಹಾಕಿರ್ಬೋದು. 10 ಮನೆಗೆ ಮೀಟರ್ ಅಳವಡಿಕೆ ಮಾಡಿದ್ದಾರೆ. ಆಮೇಲೆ ಮೀಟರ್ ಇಲ್ಲ ಅಂತೇಳಿ ಅರ್ಧದಲ್ಲಿ ಸೀದಾ ಹೋಗಿದ್ದಾರೆ. ಮೀಟರ್ ಖಾಲಿ ಆಗಿದೆ. ಖಾಲಿ ಆಗಿದೆ. ಈ ಸಡನ್ ಆಗಿ ಬಂದಿದ್ದಾರೆ. ಮನೆಯಲ್ಲಿ ಯಾರು ಇರಲಿಲ್ಲ, ಕೆಲವೊಂದು ಮನೆಯಲ್ಲಿ ಯಾರು ಇರಲಿಲ್ಲ. ನಮಗೆ ಮೀಟರ್ ಅಳವಡಿಸಿದ ಗೊತ್ತೇ ಇಲ್ಲ. ನಮ್ಮ ಮನೆಯಲ್ಲಿ ಆಗಲಿಲ್ಲ, ಬೇರೆಯವರ ಮನೆಯಲ್ಲಿ ಅಳವಡಿಸಿದಾಗ ಅಲ್ಲಿ ಮನೆಯಲ್ಲಿ ಯಾರು ಇಲ್ಲದಂಥ ಸಂದರ್ಭದಲ್ಲೆಲ್ಲ ಬಂದಿದ್ದಾರೆ ಅವರು, ಗೊತ್ತೇ ಇಲ್ಲ. ಸಂಜೆ ಬರುವಾಗ ಜಾದು ಮೀಟ್ರ್ ಕರೆಕ್ಟಾಗಿ ಗೋಡೆಗೆ ಬರೆದು ಹೋಗಿದ್ದಾರೆ. ಗೋಡೆ ಎಲ್ಲ ಜರ್ದು ಹೋಗಿದೆ ಸಾಧಾರಣ. ಕೆಲವು ಮನೆಗಳಲ್ಲಿ ಫಂಕ್ಷನ್ ಇಲ್ಲದ ಸಂದರ್ಭದಲ್ಲಿ ಮೀಟ್ರನ್ನು ತೆಗೆದು ಆಮೇಲೆ ಗೋಡೆಲ್ಲ ಕ್ಲೀನ್ ಮಾಡಿ, ಇಲ್ಲಾಂದರೆ ಅದೊಂದು ಎಸಿಗೆ ಇದೆ. ಎಸಿಗೆ ಅಂದರೆ ಎಲ್ಲ ಗೋಡೆ ಎಲ್ಲ ಜರ್ದು ಇದು ಮಾಡಿದರೆ ನೋಡುವವರಿಗೆ ಒಂಥರ ಆಗುದಿಲ್ಲ. ನೆಂಟರು ಬಂದವರು ಕೇಳುದಿಲ್ವಾ? ಕೇಳ್ತಾರೆ, ಹಾಗೆಲ್ಲ ಆಗ್ತದೆ. ಈಗ ಎಲೆಕ್ಷನ್ ಟೈಮಲ್ಲಿ ಹೇಗೆ ಅವರು ಬಂದು ಏನು ಹೇಳ್ತಾರೆ? ಎಲೆಕ್ಷನ್ ಟೈಮಲ್ಲಿ ನನಗೆ ತಿಳಿದ ಮಟ್ಟಿಗೆ, ನಾನೊಂದು ಕಾಲೇಜ್ ಬಿಟ್ಟು ಒಂದು 10 ವರ್ಷ ಆಗ್ಬೋದು. 10 ವರ್ಷದಿಂದ ಅದೇ ಹೇಳೋದು, ನೀವು ಇದು ಓಟ್ ಕೊಡಿ, ನಾವು ಪ್ರಯತ್ನ ಮಾಡ್ತೇವೆ ಅಂತೇಳಿ. ಮಾಡಿ ಕೊಡ್ತಾರೆ ಅಂತ ಅವ್ರಿಗೆ ಗ್ಯಾರಂಟಿ ಇಲ್ಲ. ಇದು ವೈಲ್ಡ್ ಲೈಫ್ ಅಲ್ವಾ, ಅದಕ್ಕೆ ಇದು ಅರಣ್ಯ ಇಲಾಖೆ ಬಿಡ್ತಿಲ್ಲ. ವರ್ಷದಿಂದ ಇದೇ ಹೇಳ್ತಾ ಹೋಗೋದಲ್ಲದೆ ಬೇರೆ ಯಾವುದೇ ಕ್ರಮವನ್ನು ಅವ್ರ ಕಡೆಯಿಂದ ಯಾವುದೇ ಮುತುವರ್ಜಿಯನ್ನು ನಮ್ಮ ಕಡೆಯಿಂದ ನಮಗೆ ತೋರಿಸ್ತಾ ಇಲ್ಲ. ಮತ್ತು ಓಟ್ ಕೇಳುವಾಗ ಹೇಳ್ತಾರೆ ಕರೆಂಟ್ ಮಾಡಿಕೊಡ್ತೇವೆ, ಇದು ನಾವು ತಾಲೂಕು ಶಾಸಕರಿಗೆ ಮನವಿ ಮಾಡ್ತೇವೆ, ಮತ್ತು ಇದು ಮುಖ್ಯಮಂತ್ರಿಗಳೇ ಮನವಿ ಮಾಡಿದ್ದೇವೆ, ಅಲ್ಲಿಂದಲೇ ಯಾರಿಗೆ ಕನ್ಫರ್ಮ್ ಲೆಟ್ರ್, ಅರಣ್ಯ ಇಲಾಖೆ ಬಿಡುವುದಿಲ್ಲ ಅದೇ ಹೇಳುವುದಲ್ಲದೆ ಓಟ್ ತನ್ನಿಂದ ತಾನಾಗೆ ಪೀಕ್ತಾ ಹೋಗ್ತದೆ. ಈ ಕಡೆಯಿಂದ ಈ 22 ಕುಟುಂಬದಿಂದಾನೆ ಓಟು ನೀಟಾಗಿ ಹೋಗ್ತದೆ. ಸೋತ ಅಭ್ಯರ್ಥಿ ಇರಲಿ ಅಥವಾ ಗೆದ್ದ ಅಭ್ಯರ್ಥಿ ಇರಲಿ ಕೇಳೋದಿಲ್ವ ನೀವು? ಗೆದ್ದ ಅಭ್ಯರ್ಥಿ ಸ್ಟಾರ್ಟಿಂಗು MLA ಓಟ್ ಬಂತು. MLA ಓಟ್ ಹೋಗ 2 MLAಗಳು ಬಂದಿದ್ದಾರೆ ಇಲ್ಲಿಗೆ. ಅಭ್ಯರ್ಥಿಗಳು ಇಲ್ಲಿಗೆ ಬಂದು ಭೇಟಿಯಾಗಿ ಇಲ್ಲಿ ಹೋಗಿದ್ದಾರೆ. ಏನಂತ ಹೇಳಿದ್ದಾರೆ, ಇದು ಕೋಟಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಇಲ್ಲಿಗೆ ಇನ್ನು 6 ತಿಂಗಳೊಳಗೆ ಕರೆಂಟ್ ಮಾರ್ಗ, ಇದಕ್ಕೆ ನೀವು ಎಲ್ಲಿ ಹೇಳ್ತೀರಿ ಅಲ್ಲಿ ಹಾಕಿಸ್ತೇನೆ, ಅಲ್ಲಿ ಹಾಕಿಸ್ತೇನೆ. ಚುನಾವಣೆ ಮುಗಿದ ನಂತರ 1 ತಿಂಗಳೊಳಗೆ ನಾನು ಇಲ್ಲಿಗೆ ಬರ್ತೇನೆ. ಅದು ಬರಲೇ ಇಲ್ಲ, ಕೋಟಿ ಬರಲಿಲ್ಲ, ರೋಡು ಆಗಲಿಲ್ಲ, ಕರೆಂಟು ಆಗಲಿಲ್ಲ, ಯಾವುದೂ ಆಗಲಿಲ್ಲ. ಅವ್ರು ಹೇಳಿದ್ದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಉಂಟಾ? ಸಾಕ್ಷಿ ಇದೆ. ಅದಕ್ಕೆ ಬೇಕಾದಂಥ ವಿಡಿಯೋ ತುಣುಕುಗಳು 2 ಪಾರ್ಟಿದು ನಮ್ಮ ಹತ್ರ ಇದೆ. ಅದನ್ನು ಬೇಕಾದರೆ ನಿಮಗೆ ಕಳಿಸ್ತೇವೆ ಬೇಕಾದರೆ. ಎಸ್, ಈಗ 2 ಅಭ್ಯರ್ಥಿಗಳು ಕೂಡ ಏನು ಮಾತಾಡಿದ್ದಾರೆ ಅವತ್ತು ಎಲೆಕ್ಷನ್ ಟೈಮ್ನಲ್ಲಿ ಅದನ್ನು ನಿಮಗೆ ತೋರಿಸ್ತೀವಿ. ಎನ್ಮ ಸರ್ತಿ ಡೆಲ್ಲಿಗೆ ಹೋದು ಗ್ರೀನ್ ಟ್ರಿಬ್ಯುನಲ್ ಫೈಲ್ ಮೂವ್ಮೆಂಟ್ ಮಾಡ್ತದೆ. ಮಾಳಿಗೆದ ನಿಖಲ್ ಹಿಡಿದು ದುಂಬುಗೆ ಹಾಕೊಂಡು 5 ಬುಕ್ಕ ನಿಖಲ್ ಹಾಕೊಂಡು ಒಲ್ಪಡ್ದು ನಮ್ಮ ರೆವೆನ್ಯೂ ಜಾಗವಲ್ಲುಂಡು ಅಲ್ಪಡ್ದು ರಕ್ಷಿತಾರಣ್ಯದ ಲೈಟ್ ಬರ್ತದೆ. ನಮ್ಮ ಜಾಗ ಮುಟ್ಟ ಕೇಬಲ್ ಪಾಡ್ದು ಕರೆಂಟ್ ಕನೆಕ್ಷನ್ ಕೊಡ್ರೆ ಪರ್ಮಿಷನ್ ನನೊಂಜಿ ಆಜ್ 7 ತಿಂಗಳು ಕೊಡವು. ನಿಖಲ್ ಕುತ್ಲೂರದ ಅಳಂಬದ ರೋಡು 45 ವರ್ಷದ ಆವಂದ ರೋಡುನು ರಕ್ಷಿತಾರಣ್ಯದ ಉಲೈಡ್ ಆವಂದ ರೋಡುನು ಏನ್ ಮಲ್ತದೆ ಡಾಮರ್ ಪಾಡ್ದು ಮಲ್ತದ ಕೊಡ್ತಾರೆ. ಈ ರಸ್ತೆಗೆಲ್ಲ ಇಡಕ್ಕೆ ಬರ್ಪನ ರಸ್ತೆ ಸೇರ್ಸದು ನೆತ್ತ ಉಲಯದ ರಸ್ತೆಯನ್ನು ಬರ್ಪಿನ ಗ್ರಾಮ ಪಂಚಾಯತ್ ಚುನಾವಣೆಗೆ 2.5 ವರ್ಷ ಉಂಟು. 2.5 ವರ್ಷ ಬಿಡ್ತು. ಬರ್ಪಿನ ತಾಲೂಕ್ ಪಂಚಾಯತ್ ಚುನಾವಣೆ ತುಂಬ ಯಾಮಂತ ಬರ್ತಾರೆ. 5 ಯಾನ್ ನೆಕ್ಸ್ಟ್ ಓಟ್ ಕೇಂದ್ರ ಬರೋಡುಂದಾಂಡ ಅವು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಓಟ್ ಕೇಂದ್ರ ಬರೋಡುಂದಾಂಡ ಈ ರಸ್ತೆಗೆ ಕಾಂಕ್ರೀಟ್ ಪಾಡ್ದು ಯಾನ್ ಓಟ್ ಕೇಂದ್ರ ಬರ್ಪೆ ಬಂದ ಆಶ್ವಾಸನೆ. ನಾನೊಂದು ನಿಖಲ ರಿಕ್ವೆಸ್ಟ್ ಉಂಡು, ಯಾನ್ MLA ಎಲೆಕ್ಷನ್ ಆಯ್ನೆ ಪೆಟ್ಟಿಗೆ 1 ತಿಂಗಳದಲ್ಲೇ ಇಡೇ ಬರ್ಪಾಯ ಇಡೇ ಬರ್ಪಾಯ ನಿಖಲ್ ಮಾತ್ರ ಸೇರೋಡು ಸೇರ್ದು ಈ ಭಾಗಡ್ದು ಪಂಚಾಯತ್ ಮೆಂಬರ್ ಹಿಂಗೆಲ್ಲ ಉಳ್ಳೇರು ಆರೇನು ಬಿಡ್ದು ಈ ಭಾಗಡ್ದು ನಿಖಲ್ 2 ಜನ ನಿಖಲ್ ಮಾತ್ರ ಸೇರ್ದು ಸೆಲೆಕ್ಷನ್ ಮಾಡ್ತಾರೆ. ಆ 2 ಜನ ಎನ್ನೊಟ್ಟಿಗೆ ಸಂಪರ್ಕ ದೀವನ ಆ ಕೆಲಸನ ಫಾಲೋಅಪ್ ಮಾಡ್ತಾರೆ. ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ದುಡ್ದು ಮಿನಿಮಮ್ ನಿಖಲಿಗೆ 1 ಕೋಟಿ ರೂಪಾಯಿ ಅನುದಾನ ಕಾಣತ್ ಕೊಡ್ತಾರೆ. ನಿಖಲು ಓಡೆ ಪನ್ಪರ ಅಡೆಪಾಡು ನಿಖಲಿಗೆ ಪನ್ಪ ಎಲೆಕ್ಷನ್ ಆಯ ಪೆಟ್ಟಿಗೆ ಚುನಾವಣೆ ಗೆಲ್ಲದ ಪೆಟ್ಟಿಗೆ 1 ಕೋಟಿ ರೂಪಾಯಿ ಅನುದಾನಕ್ಕೆ ನಿಖಲ ಕ್ರಿಯಾ ಯೋಜನೆಗೆ ಏನು ಯಾನ್ ಆನಿ ಬರ್ಪೇಡಿ ನಿಖಲು ಒಯ್ನು 1 ಕೋಟಿನಿ ಎಂಚ 25 ಲಕ್ಷ ದಿಯೋಡ 55 ಲಕ್ಷ ವೈಕ್ ದಿಯೋಡ ನಿಖಲು ವೈಕ್ ಪನ್ಪರ
ರೋಡ್ಗೆ ಮಾತ್ರ ಸರ್ ಕರೆಂಟ್ಗೆ ಪ್ರತ್ಯೇಕ ಫಾಲೋಅಪ್ ಮಲ್ತೊಂದಲೆ ನಿಕ್ ಎಲೆಕ್ಷನ್ ಕರಿಮೆಂಟಿಗೆ ಇಡೆ ಬರ್ಪೆ 2 ಜನ ನಿಕ್ಲೆ ಕೊರ್ಲೆ ಯಾನ್ ಎಲ್ಲಂಜಿದ ಗ್ರೀನ್ ಟ್ರಿಬ್ಯುನಲ್ ಪೋನಾಗ ನಿಕ್ಲೆ 2 ಜನ ಎಲ್ಲ ಅಂಡೆಲಿ ಕಾನೂನು ಇತ್ತಿನ ನಿಮ್ದಲ್ಲ ಹೊಸತ್ ಕಾನೂನು ಇಟ್ಟಕೊಂಡು ಇಂತ ಮನ್ಪಡೊಂದು ಬಂದ ಹೋವಾನ ಸಾಧ್ಯತೆ 5 ವರ್ಷ ಬಂದಿಲ್ಲ ಸದಾನ ರಣಿಪದು ಶಾಸಕರು ಬೋರ್ಡ್ ಕಾಸು ಮಾತ್ರ ಜೊತೆ ಮನೆ ಬಂದಾರ ಕಂತದ ಯಕ್ಷರ ಬಜಿ ಮೀಟರ್ ಬೋರ್ಡ್ ತಿಕ್ಕದು ಕರೆಂಟ್ ಕೊರ್ಪೆ ಯಾರು ಸರಿಯಾದ ನಾಲ್ಕು ಹಿಡಿದು ಚಡ್ಡಿ ಪೊಲ್ಲ ಬೇರೆ ಬಂದಿದೆ ಅವು ಜನಕ್ಕೆ ಹಂಗೆ ಆಗ್ತದೆ ಜನಕ್ಕೂ ಅಮಾಯಕಿ ಜನಕ್ಕೂ ಮುಖತನಕಲ್ಲ ಈ ವಿದ್ಯೆಲ್ಲ ಕಮ್ಮಿ ಇರ್ಬೋದು ಅವೇನೇ ಗುರುತು ಉಪಯೋಗ ಬೇರೆ ಮುಂಚ ಆ ಮಾತಾ ಕಾರ್ಯಕ್ರಮ ಕೊಡ್ತಾ ನಿಖಲ್ನ ಈ ಬೇಡಿಕೆ ಎಂಕೊಂದು ನಿಖಲು ಪ್ರಥಮ ಮನದು ಈತ ಮಾತ ಕತೆ ಪಂಡ ಎಂಕೊಂಜಿ ಅವಕಾಶ ಬಂತಂದ 5 ವರ್ಷ ಇವಾಗ ಕುಡಯ ನಿಡೆ ಬರ್ತಂಡ ಈ ವಾ ಬೇಡಿಕೆ ಎಲ್ಲ ನಿಖಲ್ ಜೀವನ ದಿಲಕ್ಕೆ ಅಂತ ದಯಪಂಡ ನಿಖಲ್ನಪ್ಪ ಈತ ಈ 5 ವರ್ಷ ಎಲ್ಲ ತುಯ್ಯ ಈ ದುಂಬುದ 5 ವರ್ಷ ಎಲ್ಲ ತುಯ್ಯದು ಆಶ್ವಾಸನೆ ಇತ್ತು ನಾವು ಏತಿ ಈಡೇರಿಕೆ ಆತಂದು ಪನ್ಪು ನಾವು ನಿಖುಲ್ಲ ತೂತಾರೆ ಎಳನೀರುಡ್ಲ ನಾನು ಪೋತುತ್ತೆ ಎಳನೀರುಡು ಓಲ್ ಆಪುಂಡು ಪಂಡಲ್ ಪಂತೆ ಹೋಮ್ ಸ್ಟೇದ ಪುರ ಪ್ರೆಷರ್ ಜಾಸ್ತಿ ಉಂಡು ಐಕೆ ಕೆಲವು ರೋಡ್ ಕೂಡ ಓಲು ಮಲೆಕುಡಿಯ ಸಮುದಾಯ ಉಳ್ಳೇರು ಅಲ್ಪದಲ್ಲ ಮಲ್ಲ ಬೇಲೆ ಅವಂದಿತ್ತು ನಾನು ಇಡೀ ಎಳನೀರು ಸಂಸ್ಥೆದ ಅಲ್ಪ ತಿರುಗುತ್ತು ಅಲ್ಪ ಮಲೆಕುಡಿಯರಿಗೆ ಮಲ್ಲದಲ್ಲ ಇಟ್ಟು ಲಾಭ ಬಂದಿತ್ತು ಕೆಲವು ಹೋಮ್ ಸ್ಟೇ ಒಪ್ಪನಕ್ಕೆ ಲಾಭ ಆತಂದು ಕೂಡ ಅವೇ ಎಂಕು ಈ ಕೆಲವು ಕಾನೂನಿನ ತೊಡಗೊಂಡು ಕಾನೂನಲ್ಲೇ ಸೇರಿಕೊಂಡು ಸರಿ ಈ ಮಲ್ಲ ಬೇಡ್ತಿದ್ದ ಮೂಲಭೂತ ಮಲ ಆಸ್ಪತ್ರೆ ಕನ್ನಡ ಹೌದು ಮೂಲ ಎರಡು ಬೇಡಿಕೆ ಕರೆಂಟ್ ಬಡು ಈ ರೋಡ್ ಇಡೀ ಕನೆಕ್ಟ್ ಅವರು ಮಲ್ಲ ಬೀಚ್ ಬರ್ಬೋದು ಜಾಸ್ತಿ ಆದ ವಿಚಾರ ಆ ಸರಿಯಾಗಿ ಕೆಲವೊಂದು ಮಲಕ್ಕೆ ನೀರು ಶೇಖರಣೆ ಮತ್ತು ಈ ಅಡಕಾಲ ಒಟ್ಟಾರೆ ವಿಚಾರ ಚಿಂತನೆ ನೀರು ಡಿಪೆಂಡ್ ಆಗಿದೆ ಈ ಜಾಗಡೆ ನೀರು ಜೀವನ ದಾದ ಮಂದಿ ಮೂಲ ಸಮಸ್ಯೆ ಸರಿ ಕಾರ್ಯಕ್ರಮದ ಬಗ್ಗೆ ಕೂತಿರೋದು ವಿಭಜನೆ ಬಗ್ಗೆ ಮಾತಾಡಲ್ಲ ಕರೆಂಟ್ ಇದೆಯನ್ನ ಕರೆಂಟ್ ಪ್ರತಿ ಕಡೆ ಜಾರಿ ಕಾರ್ಯಕ್ರಮ ಮಹಿಳೆಯರ ಬಸಡು ಬೋರ್ಡ್ನ ಚಿತ್ರ ಅಂಗನವಾಡಿ ಶಾಲೆಗರ್ತರು ಸಂಬಳ ಅಂತರು ಜಾಸ್ತಿ ಮಾಡ್ಕೊಂಡು ಬೇರೆ ಸರ್ಕಾರಕ್ಕೆ ನಮ್ಮೊಂದು ಎಲ್ಲ ಬೇಡಿಕೆ ಇವಾಗ ನಮಗೆ ನಮ್ಮದು ಮಾತ್ರ ಸಮಸ್ಯೆ ಅಲ್ಲ, ಇದೊಂದು 10-15 ಗ್ರಾಮಗಳಿಗೇನೋ ಸಮಸ್ಯೆ ಇದೆ. ಸಾಧಾರಣ ಮಟ್ಟಿಗೆ ರಾಷ್ಟ್ರೀಯ ಉದ್ಯಾನದ ಒಳಗೆ ತುಂಬ ಗ್ರಾಮಗಳಿವೆ. ಕೆಲವೊಂದು ಗ್ರಾಮಗಳಿಗೆ ಕರೆಂಟು ಆಗಿದೆ, ಅರ್ಧ ತನಕ ರೋಡೆಲ್ಲ ಆಗಿದೆ. ಅವರಿಗೆಲ್ಲ ರೋಡು ಕರೆಂಟ್ ಎಲ್ಲ ಆಗ್ತದೆ. ಆದರೆ ನಮಗೂ ಆಗಬೇಕಲ್ಲ. ಅವರಿಗೆ ಒಂದು ಕಾನೂನು, ನಮಗೆ ಒಂದು ಕಾನೂನು, ರಾಜಕೀಯದವರಿಗೆ ಒಂದು ಕಾನೂನು, ಇಲ್ಲಿ ಜನಪ್ರತಿನಿಧಿಗಳಿಗೆ ಒಂದು ಕಾನೂನು. ಆದರೆ ಅದು ಯಾವ ಲೆಕ್ಕ ಅಂತ ಗೊತ್ತಾಗ್ತಿಲ್ಲ ನಮಗೆ. ಇಷ್ಟವರೆಗೂ ಕನ್ಫ್ಯೂಷನಲ್ಲಿದ್ದೀವಿ. ಪುಲಿತ್ತಡಿಯ ಮನೆಯಲ್ಲಿದ್ದೇವೆ. ಇಲ್ಲಿ ನೋಡಿ, ಅಲ್ಲಿ ಪಕ್ಕದಲ್ಲಿ ಅವರು ತೆಗೆದಿಟ್ಟಿದ್ದಾರೆ ಮೆಸ್ಕಾಮ್ದು ಎಲ್ಲ ಒಂದು ಮೀಟರ್ ಬಾಕ್ಸ್ ಇದೆ. ಅಮ್ಮ ಎಂತ ಎಂಚಿನ ಬುಧಾರಿನ ಶಾಂತಂದು ಅವು ಎಂಚಿನವು ಪಕ್ಕಡು ಅವು ಕರೆಂಟ್ದ ಮಂತ್ ಬಿತ್ತು ಹೋಗ್ತಾನೆ ಕರೆಂಟ್ ಬೈದಿನ ಆಯ್ತು ಇಜ್ಜಿ ಒತ್ತು ಇಜ್ಜಿ ಆತೆ ಮಂತ್ ಇತ್ತು ಅಲ್ಪ ಮಂತ್ ಎತ್ತು ಹೋಗ್ತೀರಿ. ಏತು ವರ್ಷ ಅಂಡಿ ಎತ್ತು ಸುಮಾರು 5 ವರ್ಷ ಕರಿ ಒಂದು 5 ವರ್ಷ 5 ವರ್ಷ ಅಂದ 5 ವರ್ಷ ಅಂಡ 5 ವರ್ಷ ಅವು ಇತ್ತು ಅವು ಮಲ್ಪುನ ಪಗ ನಿಕ್ಲಿಗೆ ಏತು ಖುಷಿ ಇತ್ತು ಅಂದ ಆಕ್ಲಿ ಏರ್ಲಿದ್ದೇನೆ ಯಾನ್ ಹೊತ್ತೇನ ಯಾನ್ ಹೊರ್ತಿತ್ನೆ ಅದು ನಾವು ಒತ್ತು ಮಂತ್ போயிருக்கிறோம். ஆயிட்டு ஏன்டா இனி பாடிச்சு ஜோக்குலேர் லஜ்ஜிருந்து அகலே ஜோக்குலேர் லஜ்ஜின ஆப்புனಂಡೆ ನಾರೇನಿಲ್ಲತ್ತೇನ ಪಂಚಾಯತ್ ಆಯಲ ಮಂಚಿ ಯಾವನ್ನ ಪಾಡಲಿಲ್ಲ ಅವಳು ಹೋಗುದು ಪಾಡ್ತು ಹೋಯ್ರು ಮೊಟ್ಟದ ಬಾಕಟ್ಟು ಅಂಚ ಪಾಡ್ತಾ ಸೀದಾ ಹೋಗ್ತದೆ ಬುಕ್ಕ ದಾಳ ಹಂಚಿರು ಕರೆಂಟ್ ಪಾಡ್ದು ಬೋದು 5 ವರ್ಷ ಅಂದು ಕರೆಂಟ್ ಮನಪೋನಿಗ್ಲೇ ಅಂಚೆ ಅಂಚೆ ಅಂಡೇರು ಇತ್ತೆ ಸುದ್ದಿ ಇದ್ದಿ ಇನಿ ಮುಟ್ಟ ಸುದ್ದಿ ಇದ್ದಿ ಕರೆಂಟ್ದ ಇನಿ ಮುಟ್ಟ ಸುದ್ದಿ ಇದ್ದಿ ಅಂದು ಇತ್ತೆ ಒಂತೆ ಸೋಲಾರ್ ಡೇ ಬೋಲ್ಪಾತೆ ಸೋಲಾರ್ದ ಬಳಪು ಸೋಲಾರ್ದ ಬರ್ಸಣ್ಣಗ ಸೋಲಾರ್ ಲಜ್ಜಿ ಅಂದು ಚೂ ಚೂ ಗೊತ್ತು ರಾತ್ರಿ ಅಂಚ ಇತ್ತೆ ಇಂದು ಪಾಡ್ದು ಪೋಯಿನಾಕ್ಲೆ ದಾಯ್ತ ಅನ್ಪರಿ ಹೆಂಗದಾಯ್ತ ನಮ್ಮನೆ ಪೂಜಿ ಆಗಲೇ ಅಂಚ ಅಂದು ಗೊತ್ತಾಡೆ ಆ ನ್ಯಾಸೆ ಬಿಟ್ಟದೇರ ಪಂಡ ಕರೆಂಟ್ ಬರ್ಪುಂಡು ಪಂತೆ ಬರ್ಪು ಕಂಡು ಬರ್ಪುಂಡು ಮನಪಂಗ್ಳು ಅಂದು ಐದ್ಗೋ ಇದ್ದಾಳದ್ದಿ ಮಾರ್ಗಳದ್ದಿ ಓಳದ್ದಿ ಇದಕ್ಕೆ 5 ವರ್ಷ ಅಂಡ ಬಾಕ್ಸ್ಗೆ 5 ವರ್ಷ ಹೌದಾನೆ ದೆತ್ತಿತ್ತು ನಿತೆ 5 ಎತ್ತಿತ್ತು ನಾವು ಎಂಗ್ಲೇ ಮದ್ಮೆ ಆದತ್ ನನ್ನ ಮಗಳನ್ನ ಮದ್ಮೆ ಅಂತ ಕೊರಿಯರ ಅವಳು ಎಸಿಗೆ ಅಂತನೆಲ್ಲ ಮಾಟೆ ಅಂತ ಹೋಗುದು 5 ಬೂರಕ್ಕ ಮುಚ್ಚಿನ ದೆತ್ತು ಬೂರ ಹಾಂ
ನೀನು ಸೈಡ್ ದೀನ ಅಂದ ಇನ್ನು ಒಕ್ಕದು ಪೂರ ಆಡ್ತು ಓದ್ತಿರಗಳು ಪೂರ ಮಣ್ಣು ಆಡ್ತು ಬಂತೀವಿ ಸರಿ ಅಂತೀವಿ ಜೋಕುಲು ಕರೆಂಟ್ ಆವಡುಂದುಂಡು ఏ పనిపేరు మన పేరు అని పేరు కరెంట్ ఆవడుందు ఓటు దాకా బత్తు పనపనంచనే నీళ్ళేనో కరెంట్ మనపు ఆవు మనపు అని పేరు బుక్క శుద్ధి అధ్యక్షన ఓటు దాకా అంది 4 ಗಂಟೆ ರೂಪಾಯಿ ಇದಕ್ಕೆ ಒಂಜಿ ಕೋಟಿ ದೀತ 2 ಕೋಟಿ ದೀತ అని పేరు ಇಂಚಿ ಇತ್ತೆ ಒಂಜಿ ದಾಲ್ ಅಧ್ಯಕ್ಷನ ಪನಪನಂದ್ರೆ ಉಮ್ಮ ಆನಿವು ಎಂಕಲ ಮಂದಿರ ಬತ್ತು ಪೂರ ಮೀಟಿಂಗ್ ಅಂತೇಳಿ ಒಂಜಿ ಜನ 2 ಜನ ಎಂಕಲಂటే ಕಡಪೋಡು ಬೊಕ ನಿಕ್ಲೆ ಕರೆಂಟ್ ಪೂರ ನಿಕ್ಲೆ ಎಂಚಿನ ಬೋಡ್ತನ ಎಂಕಲ ಮಂಟ ತೋರ್ಪು ಅಂದು ಒಂಜಿ ಕೋಟಿ ದುಡ್ಡು ಇಂಚಿ ಎಂಕಲ ದೀತೆ ಅನ್ನದೆ ನಿಕ್ಲೆ ಆರಿಸ ಅಂದು ಮೇಗಲ ಜರ ಅರಿಸ ಒಂಜೇರು ಆರೆ ಪಂತನೆ ಆಯ್ತು ಸುದ್ದಿ ಅಜ್ಜಿ ಕಳೆದ 5-6 ವರ್ಷದ ಮೊದಲು ಆಗ ಶಾಸಕರು ದಿವಂಗತ ವಸಂತ ಬಂಗೇರ್ ಇದ್ದರು. ಪಂಡಿತ್ ದೀನದಯಾಳ್ ಸ್ಕೀಮಲ್ಲಿ ಇರಬೇಕು. ತಾಲೂಕಿನ ಗ್ರಾಮಗಳ ಕರೆಂಟ್ ಇಲ್ಲದ ಮನೆಗಳ ಲೀಸ್ಟ್ ಮೆಸ್ಕಾಂ ಕಲೆಕ್ಟ್ ಮಾಡಿತ್ತು. ಆ ಥರ ಸುಮಾರು 22 ಮನೆ ಮೇಲೆ ಭಾಗದಲ್ಲಿ ಆಗ ಇತ್ತು. 35 ಮನೆಯಲ್ಲಿ ಕೆಲವರೆಲ್ಲ ಒಕ್ಕಲು ಎದ್ದು ಹೋಗಿದ್ದಾರೆ. 22 ಮನೆಗಳು ಇತ್ತು. ಆ ಹೊತ್ತಿನಲ್ಲಿ ಕೊಡಂಗೆ ಕಾಸರೋಲಿಗೆ 1 TC ಮತ್ತು ಮಲ್ಲ ಎರ್ಮೆಲೆ ಮತ್ತು ಪುಳಿತಡಿ ಭಜನಾ ಮಂದಿರದ 2 ಒಟ್ಟಿಗೆ 3 TCಯನ್ನು ನಾನೇ ಅಲ್ಲಿಯ ಲೋಕಲ್ ಗಣೇಶ ಕಾಸರೋಲಿ ಮತ್ತು ನಾನು ಹೋಗಿ ಎಸ್ಟಿಮೇಟ್ ಮಾಡಿ ಇಲಾಖೆಗೆ ಕಳಿಸಿದ್ದೇವೆ. ತದನಂತರ ನಮಗೆ ಅದು ಅಭಯಾರಣ್ಯದ ಒಳಗೆ ಬರುವುದರಿಂದ ಲೈನ್ ಮಾಡಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ಮೊದಲು ಸಹ ಗೊತ್ತಿತ್ತು. ಆದರೂ ಸಹ ಏನಾದರೂ ಮಾಡುವ ದೃಷ್ಟಿಯಿಂದ ಅದನ್ನು ಸಹ ಎಸ್ಟಿಮೇಟ್ ಮಾಡಿ ಕಳಿಸಿದ್ದೇವೆ. ಕೆಳಗಿನ 7 ಮನೆಗಳು ಒಟ್ಟಿಗೆ ಹತ್ತಿರ 30 ಚಿಲ್ಲರೆ ಮನೆಗಳನ್ನು ನಾವು ಎಸ್ಟಿಮೇಟ್ ಮಾಡಿ ಕಳಿಸಿದ್ದೇವೆ. ತದನಂತರ ಏನಾಯ್ತು ಅಂದರೆ ಇಲ್ಲಿ ಸಬ್ ಡಿವಿಷನ್ಗೆ ಅದು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಒಬ್ಬರು ಟೆಂಡರ್ ತಗೊಂಡ್ರು ಮತ್ತು ಮೀಟರ್ ಇದ್ದು ಮತ್ತೊಬ್ಬರು ಟೆಂಡರ್ ತಗೊಂಡ್ರು. ಮೀಟರ್ ತಗೊಂಡವರು ಅವರ ಕೆಲಸ ಬೇರೆ ಮಾಡ್ತಾರೆ. ಅವರು ಸಬ್ ಡಿವಿಷನ್ಗೆ ಬಂದು ಲೀಸ್ಟ್ ತಗೊಂಡು ಹೋಗಿ ಡೈರೆಕ್ಟ್ ನಮ್ಮ ಗಮನಕ್ಕೆ ಬಾರದೆ ಮೇಲೆ ಹೋಗಿ ಮನೆಗಳಿಗೆ ಮೀಟ್ರ್ ಸಿಕ್ಕಿಸಿ ಸರ್ವಿಸನ್ನೆಲ್ಲ ನೆಲಗೆ ಬಿಟ್ಟು ಅವರು ಬಂದಿದ್ದಾರೆ. ಲೈನ್ ಮಾಡುವಾಗ ಫಾರೆಸ್ಟ್ ಇಲಾಖೆಯ ಪರ್ಮಿಷನ್ ಇಲ್ಲದೆ ಅದು ಬಾಕಿಯಾಗಿದೆ. ಆ ಬಗ್ಗೆ ನಾನು ಮತ್ತು ಆ ಭಾಗದ ಹಿರಿಯ ಸದಸ್ಯರ ಶ್ರೀಯುತ ಹರೀಶ್ ಸಾಲಿಯನ್ ಮೋರ್ತಾಜೆ ಕೂಡ ಮಾಜಿ ಶಾಸಕ ವಸಂತ ಬಂಗೇರವಲ್ಲಿ ಸಹ ಹೋಗಿ ಮಾತಾಡಿದ್ದೇವೆ. ಆಪುಂಡ ದಾದಾಲ್ನ ಮಲ್ತದ್ದು ಪ್ರಯತ್ನ ಮಲ್ಪುಗ ಆಗ ಅವರು ಹೇಳಿದ್ದಾರೆ ನಮ್ಮ ಹತ್ತಿರ ವಸಂತ ಬಂಗೇರು. ಆಗ ಅವರು ಶಾಸಕರಿದ್ದದ್ದು 300-400 ತಗೊಂಡಿದ್ದಾರೆ. ಅಂದರೆ ಇದು ಉತ್ತರ ಇದು ಘಟ್ಟದವರು, ಅಂದರೆ ಅವರು ಕೆಲಸ ಮಾಡೋದಲ್ವ. ಅವರು ಕೆಲಸ ಮಾಡುವಾಗ ಮಾಮೂಲಿಯಾಗಿ ಒಂದು ಚಾ ಕುಡಿಲಿಕ್ಕೆ ತೆಗೊಳ್ಳೋ ಅಭ್ಯಾಸ ಅದು ಮೊದಲು ಸಹ ನಾನು ತುಂಬ ಕೈಯಿಂದ ಆ ಥರ ಇಲ್ಲಿ ಕೆಲಸ ಮಾಡುವಾಗ ಕೊಟ್ಟಿದ್ದೆ. ಅದಕ್ಕಿಂತ ಮೊದಲು ಒಂದು 350 ಕಂಬದ್ದು ಸ್ಕೀಮ್ ನಾನು ಪ್ರಥಮ ಬಾರಿ ಸದಸ್ಯರಾಗ ಇಲ್ಲಿ ಸಾಧಾರಣ 150 ಮನೆಗೆ ಕರೆಂಟ್ ಇರಲಿಲ್ಲ. ಆಗ ಅದನ್ನ ಮೊದಲಿನ ಪಂಚಾಯತ್ ಸದಸ್ಯರು ಅಡೂರು ಕಾಂಟ್ರಾಕ್ಟರ್ ಅವರ ಮುಖಾಂತರ ಒಂದು 350 ಕಂಬ ಸ್ಯಾಂಕ್ಷನ್ ಮಾಡಿದ್ದರು. ಅಲ್ಲಿ ಕೆಲಸ ಮಾಡುವಾಗಲೂ ಇಂಥ ಆರೋಪಗಳೆಲ್ಲ ಬಂದಿತ್ತು. ಕಳೆದ ವಿಧಾನಸಭಾ ಚುನಾವಣೆಯ ಮೊದಲು ಆ ಭಾಗಕ್ಕೆ ಶಾಸಕರು ಬರಬೇಕು ಅಂತ ಅವರ ಒತ್ತಡ ಇತ್ತು. ನಾವು ಅದನ್ನು ಕರ್ಕೊಂಡೋಗಿ ಮಾತಾಡಿಸ್ತೇವೆ. ಆ ಭಾಗದ ಎಲ್ಲ ಮನೆಯವರು ಸೇರಿದ್ದರು. ಆಗ ಬೇರೆ ಬೇರೆ ವಿಷಯದ ಬಗ್ಗೆ ತುಂಬ ಚರ್ಚೆಗಳಾಗಿದ್ದೇವೆ. ಅದನ್ನು ಅವರು ಸಹ ವೀಡಿಯೋ ಮಾಡಿದ್ದಾರೆ. ಅದು ನಮಗೆಲ್ಲ ಗೊತ್ತು, ನನ್ನಲ್ಲಿ ಸಹ ವೀಡಿಯೋಗಳುಂಟು. ಅಂದರೆ ಅವರ ಪ್ರಮುಖ ಬೇಡಿಕೆ ಕರೆಂಟ್ ಮತ್ತು ರಸ್ತೆ. ಕರೆಂಟು ನಾನು ಮತ್ತು ಹರೀಶ್ ಸಾಲಿಯನ್ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹೋಗಿ ಅಲ್ಲಿಯ ಫಾರೆಸ್ಟ್ ಹತ್ರ ಮಾತಾಡಿ ಅವರು ಆನ್ಲೈನ್ ಅರ್ಜಿ ಮಾಡಬೇಕು. ಮೆಸ್ಕಾಂ ಇಲಾಖೆ ಮತ್ತು ಇವರು ಫಾರೆಸ್ಟ್ನವರು ಜಂಟಿ ಸರ್ವೆ ಮಾಡಿ ಅದನ್ನು ಸರ್ವೆ ಮಾಡಿ ABC ಕೇಬಲ್ ಬಂಚ್ಡ್ ಕೇಬಲಲ್ಲಿ ಮಾಡುವ. ಅದಕ್ಕೆ ನಮಗೆ ಮೆಸ್ಕಾಮಲ್ಲಿ ಇಲಾಖೆಯಲ್ಲಿ ಹಣ ಇಲ್ಲ, ಬೇರೆ ಯಾವ ರೀತಿಯಲ್ಲಿ ಆದರೂ ಮಾಡುವ ಅಂತ ಶಿವಶಂಕರ್ ಮತ್ತು ಆಗ ಇದ್ದ JE ಹೇಳಿದರು. ಅದು ಮತ್ತು ನಾವು ತುಂಬ ಪ್ರಯತ್ನ ಪಟ್ಟೆವು. ಅದು ಪ್ರೋಸೆಸ್ ಆಗಲಿಲ್ಲ. ಫಾರೆಸ್ಟ್ ಇಲಾಖೆಯಿಂದ ಸಹ ಆಗಲಿಲ್ಲ, ಮೆಸ್ಕಾಂ ಇಲಾಖೆಯಿಂದ ಸಹ ಆಗಲಿಲ್ಲ. ಆಮೇಲೆ ಪ್ರಮುಖವಾಗಿ ಅಲ್ಲಿ ಒಂದು ಚಿಕ್ಕ ತೊರೆ ಇತ್ತು. ಅದಕ್ಕೆ ಇದಿರಲಿಲ್ಲ, ಸಂಕ ಇರಲಿಲ್ಲ. ಅದನ್ನು ನಮಗಂತೂ ಮಾಡಲಿಕ್ಕೆ ಬರುವುದಿಲ್ಲ. ಆಮೇಲೆ ಪಂಚಾಯತಿನೆಲ್ಲ ಸರ್ಕಾರದ ಅನುದಾನ ಇಡಲಿಕ್ಕೆ ಬರುವುದಿಲ್ಲ. MB ಬರೆಯೋದಿಲ್ಲ, ಬಿಲ್ಲು ಬರೆಯೋದಿಲ್ಲ. ಅದಕ್ಕಾಗಿ ಶಾಸಕರ ಹತ್ರ ಮಾತಾಡಿ ಮತ್ತು ಫಾರೆಸ್ಟ್ ಇಲಾಖೆ ಹತ್ರ ಮಾತಾಡಿ ನಿಮಗೆ ಬೇಸಿಗೆ ಕಾಲದಲ್ಲಿ ಫೇರ್ ಬೀಳುವಾಗ ರಸ್ತೆ ನಿಮಗೆ ಸಹ ಅನಿವಾರ್ಯ ಉಂಟಲ್ಲ, ಅದಕ್ಕಾಗಿ ನಿಮ್ಮ ಕಡೆಯಿಂದ ಏನಾದರೂ ಫಂಡ್ ಇದ್ದರೆ ಅದನ್ನು ಮಾಡಬೇಕು ಅಂತ ಒತ್ತಡ ತಂದು ಶಾಸಕರ ಮುಖಾಂತರ ಒತ್ತಡ ತಂದು
ಆ ಬ್ರಿಡ್ಜನ್ನು ಕಳೆದ ಮಳೆಗಾಲದ ಮೊದಲು ನಾವು ಮಾಡಿಕೊಟ್ಟಿದ್ದೇವೆ. 6 ಫೀಟ್ ಇದ್ದ ಬ್ರಿಡ್ಜನ್ನು ವೆಹಿಕಲ್ ಹೋಗುವಾಗೆ ಸ್ವತಃ ನಾನೇ ಶಾಸಕರೊಟ್ಟಿಗೆ ಒಂದು ದಿನ ಅವರ ಕಾರಲ್ಲಿ ಇದ್ದೇನೆ. ಅಂದರೆ ಕಾಂಟ್ರಾಕ್ಟರ್ ಬೆನ್ನು ಬಿದ್ದು ಅದನ್ನು 10 ಫೀಟ್ ಅಗಲ ಮಾಡಿಕೊಟ್ಟಿದ್ದೇವೆ. ಅದನ್ನು ಮಾಡಿಕೊಟ್ಟಿದ್ದೇವೆ. ಆ ಸಭೆಯಲ್ಲಿ ಶಾಸಕರು ಒಂದು ಮಾತು ಹೇಳಿದರು, ಅವರಿಗೆ ಭರವಸೆ ಕೊಟ್ಟಿದ್ದು. ಭರವಸೆ ಅಂದರೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದರು. ಏನಂದರೆ ಇಲ್ಲಿಂದ ನಾವೂರ ಗ್ರಾಮದಿಂದ ಅದು ಚದುರಿಕೊಂಡಿರುವ ಮನೆ, ಗುಂಪು ಮನೆಗಳಲ್ಲ. ಈಗ ಸಿರ್ಲದಲ್ಲಿ ಕರೆಂಟ್ ಆದದ್ದು ನನಗೆ ಅದು ನಾವೇ ಮಾಡಿದ್ದು, ಅದು ಗುಂಪು ಮನೆಗಳು. ಕಳೆದ 3 ಅವಧಿಯಿಂದ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡ್ತಿದ್ದೇನೆ. ನನಗೆ ಗೊತ್ತಿರುವ ಹಾಗೆ 3 DC ಗಳು ಅಲ್ಲಿ ಆ ಭಾಗಕ್ಕೆ ಭೇಟಿ, ಜನರ ಸಮಸ್ಯೆಗಳನ್ನು ಪೇಪರಲ್ಲಿ ಬರುವಾಗ ಅಧಿಕಾರಿ ವರ್ಗ ಎಲ್ಲ ಬರ್ತಾರೆ. ನಾನು ಪಂಚಾಯತ್ ಸದಸ್ಯನಾಗ ಇಬ್ರಾಯಿ ಅವರು DC ಆಗಿದ್ದರು, ಅವರು ಸಹ ಬಂದಿದ್ದರು. ಫಾರೆಸ್ಟ್ ಇಲಾಖೆ RF ಎಲ್ಲ ಕೆಳಗಿನ ವಾಚರ್ನವರೆಗೆ ಅಲ್ಲಿದ್ದರು, ತಹಶೀಲ್ದಾರ್ ಇದ್ದರು, ಎಲ್ಲ ಅಧಿಕಾರಿಗಳಿದ್ದರು. ಅವರು ಜನಗಳವರಲ್ಲಿ ಪ್ರಶ್ನೆ ಕೇಳುವಾಗ ಎಲ್ಲ ಕರೆದು ಸಡನ್ ಮಾಡಿಕೊಡಬೇಕು ಅಂತ ಅಲ್ಲಿ ಆದೇಶ ಮಾಡ್ತಾರೆ. ಆದರೆ ಇಷ್ಟರವರೆಗೆ 3 DC ಗಳು ಬಂದು ಹೋಗಿದ್ದಾರೆ, ಯಾವುದೇ ಒಂದು ಕೆಲಸ ಆಗಲಿಲ್ಲ. ಅವರು ಒಂದು ಚಿಕ್ಕ ಬೇಡಿಕೆ ಇಟ್ಟಿದ್ದರು, ನಮಗೆ ಚುನಾವಣೆಗೆ ಬರಲಿಕ್ಕೆ ಇಲ್ಲಿ ದೂರ ಆಗ್ತದೆ, ಸುಳ್ಳೋಡು ಶಾಲೆಯಲ್ಲಿ ಒಂದು ಬೂತ್ ಮಾಡಬೇಕು ಅಂತ ಅದು ಬೇಡಿಕೆ, ಅದು ಸಹ ಇಷ್ಟರವರೆಗೆ ಆಗಲಿಲ್ಲ. ಇಲ್ಲಿ ನಾವೂರು ಗ್ರಾಮದಲ್ಲಿ 3,000ಕ್ಕಿಂತ ಹೆಚ್ಚು ಮತದಾರರಿದ್ದಾರೆ, ಕೇವಲ 2 ಬೂತ್ ಇರುವುದು. ಮೊನ್ನೆ ಸಹ ಕಳೆದ 2-3 ಚುನಾವಣೆಯಲ್ಲಿ ರಾತ್ರಿ 8 ಗಂಟೆವರೆಗೆ ಮತದಾನ ಆಗಿದೆ. ಇಲ್ಲಿ 80% ಯಾವಾಗಲೂ ಜಾಸ್ತಿ ಪೋಲ್ ಆಗ್ತದೆ. ಅದನ್ನು ಸಹ ಬೇಡಿಕೆ ಇಟ್ಟಿದೆ, ಅದು ಸಹ ಈಡೇರಿಲ್ಲ. ಈ ಮೊನ್ನೆ ಗ್ರಾಮ ಸಭೆಯಲ್ಲಿ ಸಹ ಅದನ್ನು ನಿರ್ಣಯ ಮಾಡಿದೆ, ಕನಿಷ್ಠ ಬೂತ್ 4 ಮಾಡದಿದ್ದರೂ ಸಹ ವೋಟಿಂಗ್ ಆಗುವಾಗ ಬೂತನ್ನಾದರೂ 4 ಮಾಡಬೇಕು ಅಂತ, ಅದು ಡಿವೈಡ್ ಮಾಡಬೇಕು ಅಂತ ಒಂದು ಬೇಡಿಕೆ ಇಟ್ಟಿದ್ದೇವೆ. ಆದರೆ ಅಧಿಕಾರಿಗಳು ಬಂದು ಹೋಗೋದು ಮಾತ್ರ, ಯಾವುದು ಕೆಲಸ ಆಗೋದಿಲ್ಲ. ಪಾಪ ನಮಗೆ ಗ್ರಾಮ ಪಂಚಾಯತಿಗೆ ಒತ್ತಡ ಹಾಕೋದು. ನಾವು ಗ್ರಾಮ ಪಂಚಾಯತಿಯಲ್ಲಿ ಅಲ್ಲಿಗೆ ಅನುದಾನ ಮಾಡಿ ಕೆಲಸಕ್ಕೆ ಮಾಡಲಿ, ನಾಳೆ ಇಂಜಿನಿಯರಿಂಗ್ MB ಬರೆಯೋದು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ನಾವು ನಾಳೆ ಸಹ ಅದಕ್ಕೆ ದುಡ್ಡು ಇಡಲಿಕ್ಕೆ ನಾವು ರೆಡಿ ಇದ್ದೇವೆ. ಈಗ ಪುಳಿತಡಿ, ಎರ್ಮೆಲೆ ಮತ್ತು ಮಲ್ಲ ಈ ಪ್ರದೇಶಗಳು ರಾಷ್ಟ್ರೀಯ ಉದ್ಯಾನದೊಳಗೆ ಬರುವಂಥ ಪ್ರದೇಶಗಳು. ನಾವು ಸರ್ಕಾರದಿಂದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಸ್ಕೀಮ್ನಿಂದ ಕರೆಂಟು ಇಲ್ಲದ ಗ್ರಾಮಗಳಿಗೆ ಕರೆಂಟನ್ನು ಕೊಡುವಂಥ, ವಿದ್ಯುತ್ತನ್ನು ಕೊಡುವಂಥ ಒಂದು ವ್ಯವಸ್ಥೆ ಇತ್ತು. ನಾವು ಗ್ರಾಮ ಪಂಚಾಯತಿನ ವತಿಯಿಂದ ನಾವು ಎಲ್ಲಿ ವಿದ್ಯುತ್ ಇಲ್ಲ, ಯಾವ ಮನೆಗೆ ವಿದ್ಯುತ್ ಇಲ್ಲ, ಅದನ್ನು ಲೀಸ್ಟ್ ನಾವು ಸರ್ಕಾರಕ್ಕೆ ಕಳಿಸಿದೆವು. ಅದು ಸ್ಯಾಂಕ್ಷನ್ ಆಗಿ ಬಂತು. ಬಂದ ನಂತರ ಅಲ್ಲಿ ರಾಷ್ಟ್ರೀಯ ಉದ್ಯಾನದ ಒಳಗೆ ಕೆಳಗಡೆ ಎಲ್ಲ ಮೀಟ್ರ್ ಹಾಕಿ ಕಂಬ ಹಾಕಿ ಕರೆಂಟ್ ಕೊಟ್ಟರು. ಆಮೇಲೆ ರಾಷ್ಟ್ರೀಯ ಉದ್ಯಾನದ ಒಳಗೆ ಉಳಿಯಿತು. ಅದಕ್ಕೆ ಅವರು ಮೀಟ್ರ್ ಹೋಗಿ ಹಾಕಿದರು. ಮೀಟ್ರ್ ಹಾಕಿದ ನಂತರ ಅಲ್ಲಿ ಕಂಬ ಹಾಕಲಿಕ್ಕೆ ಇಲಾಖೆಯವರು, ಫಾರೆಸ್ಟ್ ಇಲಾಖೆಯವರು ರಾಷ್ಟ್ರೀಯ ಉದ್ಯಾನವನ ಆದ್ದರಿಂದ ಇಲ್ಲಿ ಕಂಬ ಹಾಕಲಿಕ್ಕೆ ಪರ್ಮಿಷನ್ ಇಲ್ಲ, ನಮಗೆ ಪರ್ಮಿಷನ್ ಕೊಡಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಈ ಕಾರಣದಿಂದ ಮೀಟ್ರ್ ಹಾಕಿರುವಂಥದ್ದು ಉಳಿಯಿತು. ಅದಕ್ಕೆ ತುಂಬ ನಾವು ಶಾಸಕರ ಕಡೆಯಿಂದ ಪ್ರಯತ್ನವನ್ನು ಮಾಡಿದೆವು, ಪಂಚಾಯತಿನಿಂದ ಪ್ರಯತ್ನವನ್ನು ಮಾಡಿದೆವು. ಏನು ಮಾಡಿದರೂ ಅಲ್ಲಿ ವಿದ್ಯುತ್ ಮಾಡಲಿಕ್ಕೆ ಅವಕಾಶವನ್ನು ಇಲಾಖೆ ಕೊಡಲಿಲ್ಲ. 2-3 ಬಾರಿ DC ಅವರು, ಜಿಲ್ಲಾಧಿಕಾರಿಯವರು ಬಂದು ಅಲ್ಲಿಯೇ ಪುಳಿತಾಡಿ ಎಂಬಲ್ಲಿ ಒಂದು ಮೀಟಿಂಗ್ ಆಯಿತು. ಒಂದು ಕೊಲ್ಲಿ ದೇವಸ್ಥಾನದ ಹತ್ತಿರ ಒಂದು ನಕ್ಸಲ್ ಭಾಗದ ಜನರಿಗೆ ಒಂದು ಮೀಟಿಂಗ್ ಆಯಿತು. ನಾವೂರು ಶಾಲೆಯಲ್ಲಿ ಒಂದು DC ಬಂದು ಜನಸಂಪರ್ಕ ಸಭೆ ಆಯಿತು. ರಾಷ್ಟ್ರೀಯ ಉದ್ಯಾನದ ಒಳಗೆ ಇರುವಂಥ ಜನರ ಮೂಲಭೂತ ಸೌಕರ್ಯಕ್ಕೋಸ್ಕರ ಒಂದು ಜನಸಂಪರ್ಕ ಸಭೆ ಆಯಿತು. ಆ ಸಭೆಯಲ್ಲಿ ACF ಇದ್ದರು, DF ಇದ್ದರು, DC ಅವರು ಇದ್ದರು. ಕರೆಂಟ್ ಮಾಡಲಿಕ್ಕೆ ಮಾಡುವುದು ಅಂತೇಳಿ ಹೇಳಿಕೆಯನ್ನು ಕೊಟ್ಟು ಹೋದರು. ಅದೇ ಮತ್ತೆ ಕಾಮಗಾರಿ ಮಾಡಲಿಕ್ಕೆ ಅದೇ DF, ಅದೇ ACF ಅವರವರು ವಿರೋಧ ಮಾಡುವಂಥ ಪರಿಸ್ಥಿತಿ ಇದೆ. ಅದರಿಂದಾಗಿ ನಮಗೆ ಗ್ರಾಮ ಪಂಚಾಯತಿ ವತಿಯಿಂದ ಅದಕ್ಕೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಇಲಾಖೆ ಮತ್ತು ಸರ್ಕಾರ ಅದನ್ನು ಏನಾದರೂ ಕಾನೂನನ್ನು ಬದಲಾವಣೆ ಮಾಡಿ ಆ ಭಾಗದ ಜನರ ಮೂಲಭೂತ ಸೌಕರ್ಯವನ್ನು ಒದಗಿಸುವಂಥ ವ್ಯವಸ್ಥೆಯನ್ನು ಜನಪ್ರತಿನಿಧಿಗಳು ಮತ್ತು ಇಲಾಖೆ ಒಟ್ಟಿಗೆ ಸೇರಿ ಮಾಡಬೇಕು ಅನ್ನುವ ಒಂದು ಉದ್ದೇಶ. ಆ ಜನರ ಒಟ್ಟಿಗೆ ನಾವು ಗ್ರಾಮ ಪಂಚಾಯಿತು ಮತ್ತು ಶಾಸಕರು ತುಂಬ ವರ್ಷದಿಂದ ನಾವು ಅವರ ಕಷ್ಟಗಳಿಗೆ ನಾವು ಸ್ಪಂದನೆಯನ್ನು ಮಾಡಿಕೊಂಡು ಬಂದಿರುವಂಥದ್ದು. ಒಂದು ಅಲ್ಲಿ ಅವರಿಗೆ ಮುಖ್ಯವಾಗಿ ಪುಳಿತಡಿ ಭಜನಾ ಮಂದಿರಕ್ಕೆ ಹೋಗುವಂಥ ತೋಡಿಗೆ ಒಂದು ಸಂಕ, ಅದನ್ನು ಇಲಾಖೆಯಿಂದ 5 ಲಕ್ಷ ರೂಪಾಯಿ ಮತ್ತು ಶಾಸಕರ ವೈಯಕ್ತಿಕ ಅನುದಾನದಿಂದ ಒಂದು 6 ಲಕ್ಷ ರೂಪಾಯಿ ಕೊಟ್ಟು ಅದನ್ನು ಒಂದು ಸೇತುವೆಯನ್ನು ಮಾಡಿರುವಂಥದ್ದು. ಮತ್ತು 2005ಕ್ಕೆ ಒಂದು ನಕ್ಸಲ್ ಪ್ಯಾಕೇಜಿ ಎನ್ನುವಂಥ ಸರ್ಕಾರದ ಪ್ಯಾಕೇಜ್ ಇತ್ತು. ಆ ಪ್ಯಾಕೇಜಲ್ಲಿ ಒಂದು ತುಂಬ ಕಡೆ ಸಣ್ಣ ಸಣ್ಣ ಮೋರಿಗಳನ್ನು ಮಾಡಿರುವಂಥದ್ದು.
ಗ್ರಾಮ ಪಂಚಾಯತಿ ವತಿಯಿಂದ ಆ ಕಾಮಗಾರಿಯನ್ನು ಮಾಡಿರುವಂಥದ್ದು. ಮತ್ತು ಮಲ್ಲ ಎಂಬಲ್ಲಿ ಅನಾದಿ ಕಾಲದಿಂದ ಪೂಜೆ ಮಾಡಿಕೊಂಡು ಬಂದಿರುವಂಥ ಭೂತ, ಅದು ರಾಷ್ಟ್ರೀಯ ಉದ್ಯಾನದ ಒಳಗೆ ಇರುವಂಥದ್ದು. ಅದನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಅವರು ಆ ಮನೆಯವರು ಪ್ರಾರಂಭ ಮಾಡಿದಾಗ ಅದನ್ನು ತಡೆಯೊಡ್ಡಿರುವಂಥದ್ದು ಇಲಾಖೆಯ ಅಧಿಕಾರಿಗಳು. ಮತ್ತು ಅದಕ್ಕೆ ಸ್ಪಾಟ್ಗೆ ಶಾಸಕರು ಬಂದು ಅದನ್ನು ಮಾಡಿಸಿ ಅದನ್ನು ಪ್ರತಿಷ್ಠೆ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಆ ಭಾಗದ ಜನರಿಗೆ ಶಾಸಕರ ಮುಖಾಂತರ ನಾವು ಮಾಡಿದ್ದೇವೆ. ಈಗಲೂ ಶಾಸಕರು ಅಲ್ಲಿ ಕರೆಂಟ್ ಆಗಬೇಕು, ರಾಷ್ಟ್ರೀಯ ಉದ್ಯಾನದ ಒಳಗೆ ಇರುವಂಥ ಜನರಿಗೆ ಕರೆಂಟ್ ಆಗಬೇಕು ಮತ್ತು ಮಾರ್ಗಕ್ಕೆ ಕಾಂಕ್ರೀಟೀಕರಣ ಆಗಬೇಕು ಅನ್ನೋ ಪ್ರಯತ್ನವನ್ನು ಈಗಲೂ ಮಾಡ್ತಾ ಇದ್ದಾರೆ. ಅದು ಮಾಡುವಂಥ ಪ್ರಯತ್ನ ಇನ್ನಷ್ಟು ಅವರು ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಮ್ಮ ಬೇಡಿಕೆ. ಮತ್ತು ಅದು ಆ ಭಾಗದ ಮೂಲಭೂತ ಸೌಕರ್ಯ, ಜನರ ಮೂಲಭೂತ ಸೌಕರ್ಯ ಅವರಿಗೆ ಸರ್ಕಾರ ಸ್ಪಂದಿಸಬೇಕು ಅಂತೇಳಿ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪ್ರಮುಖವಾಗಿ ಸುಮಾರು 20-22 ಫ್ಯಾಮಿಲಿಯವರು, ಅಂದರೆ ಅಷ್ಟು ಜನ ಫ್ಯಾಮಿಲಿಯವರು ಇಂಥದ್ದೊಂದು ಮೀಟರ್ ಅಳವಡಿಕೆ ಆದಾಗ ಬಹಳ ಖುಷಿಯಲ್ಲಿದ್ದರು. ನಮ್ಮ ಮನೆಗೆ ಕರೆಂಟ್ ಬಂತು ಅನ್ನುವಂಥ ಖುಷಿಯಲ್ಲಿದ್ದರು. ಕೆಲವರದ್ದು ಈಗಾಗಲೇ ಆ ಮೀಟರ್ನ ತೆಗೆದಿದ್ದೇವೆ, ಯಾಕೆಂದರೆ ಮಗಳ ಮದುವೆ ಇತ್ತು, ಆನಂತರ ಮಗನ ಮದುವೆ ಇತ್ತು, ಅದು ನಮಗೆ ತಲೆಗೆ ತಾಗ್ತಾ ಇತ್ತು, ಅಡ್ಡ ಆಗ್ತಾ ಇತ್ತು ಅನ್ನುವಂಥ ಕಾರಣಕ್ಕಾಗಿ ಮೀಟರ್ಗಳನ್ನು ತೆಗೆಸಿದ್ದಾರೆ. ಇಂತಹ ಒಂದು ಮೀಟರ್ ಈಗ ಕರೆಂಟ್ ಬಂದಿದೆಯಲ್ಲೋ ಗೊತ್ತಿಲ್ಲ, ಆದರೆ ಗೆದ್ದಲು ಹಿಡಿದಿದೆ. ಮುಂದಿನ ದಿನಗಳಲ್ಲಿ ಇದರಲ್ಲಿ ಮೊಜಂಟಿ ಕೂಡ್ತದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿನವರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಈ ಒಂದು ನಾವೂರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಈ ಆಲಿಯ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಆದಷ್ಟು ಬೇಗ ಕರೆಂಟ್ ಕೊಡಬೇಕು ಅನ್ನುವಂಥದ್ದು ನಮ್ಮ ಮನವಿ. ಏನು ಅಂತಂದರೆ, ಅವರೇ ಹೇಳಿದಂಗೆ ಬೇರೆ ಕಡೆಗಳಲ್ಲಿ ವೈಲ್ಡ್ ಲೈಫಿನ ಒಳಭಾಗದಲ್ಲಿರುವವರಿಗೂ ಕೂಡ ಕರೆಂಟ್ ಕೊಡಲಾಗಿದೆ. ಕರೆಂಟ್ ಇಲ್ಲಿ ಕೊಡ್ಲಿಕ್ಕಾಗೋದಿಲ್ಲ ಅಥವಾ ಇಲ್ಲಿ ರಸ್ತೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಇದ್ರೆ ಎಲೆಕ್ಷನ್ ಟೈಮ್ನಲ್ಲಿ ಬಂದಂತಹ ನಾಯಕರುಗಳು ಯಾಕೆ ಆಗ್ತದೆ ಅಂತ ಹೇಳ್ತಾರೆ, ಯಾಕೆ ನಮ್ಮ ಹತ್ರ ಬಂದು ನಿಮಗೆ ಮಾಡಿಕೊಡ್ತೇವೆ ಅಂತ ಹೇಳ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವರು ನಮ್ಮ ಜೊತೆಗೆ ಕೇಳ್ತಾ ಇದ್ದಾರೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಎಲ್ಲರೂ ಕೂಡ ಆದಷ್ಟು ಬೇಗ ಉತ್ತರವನ್ನು ಕೊಡಬೇಕು. ಜೊತೆಗೆ ಇಲ್ಲಿ ಈ ಮೀಟರ್ ಅಳವಡಿಕೆ ಅಂತ ಏನು ಮಾಡಿದ್ದಾರೆ, ಇದರ ಹಿಂದಿರುವಂಥದ್ದು ಏನು, ಯಾಕೆ ಮೀಟರ್ ಅಳವಡಿಕೆ ಮಾಡಿದ್ದಾರೆ, ಮೀಟರ್ ಅಳವಡಿಕೆ ಮಾಡುವಾಗ ಇದು ವೈಲ್ಡ್ ಲೈಫ್ನ ಒಳಭಾಗದಲ್ಲಿರುವಂಥ ಮನೆ ಅಂತ ಅವರಿಗೆ ಗೊತ್ತಿರಲಿಲ್ವಾ, ಯಾವ ಕಾರಣಕ್ಕೆ ಮೀಟರ್ ಅಳವಡಿಕೆ ಮಾಡಿದ್ದಾರೆ? ಕೇವಲ ಮೀಟರನ್ನು ಮಾತ್ರ ಅಳವಡಿಕೆ ಮಾಡಿ ಸೀದಾ ಹೋದವರು ಮತ್ತೆ ಯಾವತ್ತೂ ಕೂಡ ಬರಲಿಲ್ಲ. 5-6 ವರ್ಷ ಆಯಿತು ಅಂತ ಇಲ್ಲಿನವರು ಹೇಳ್ತಾ ಇದ್ದಾರೆ. ಹಾಗಾದರೆ ಇದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಕೂಡ ತಿಳ್ಕೋಬೇಕು. ಅದರ ಜೊತೆಗೆ ಒಂದೊಂದು ಮೀಟ್ರಿಗೆ 1,200 ರೂಪಾಯಿ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಇದೊಂದು ಯಾವ ರೀತಿಯ ಲೂಟಿಯ, ಅಥವಾ ಇದು ದೊಡ್ಡ ಫೇಕ್ ಗೇಮ, ಅಥವಾ ಇದು ಮೆಸ್ಕಾಮೇ ಹಾಕಿದ್ದ, ಎಲ್ಲವೂ ಕೂಡ ಪ್ರಶ್ನೆ ಇದೆ. ಇಲಾಖೆಗಳು ಕೂಡ ಇದನ್ನು ನೋಡಬೇಕಿದ್ದು, ಯಾವತ್ತು ಹಾಕಿದ್ದು, ಏನಕ್ಕೆ ಹಾಕಿದ್ದು ಅನ್ನುವಂಥದ್ದು ನೋಡಬೇಕು. ಮತ್ತು ಇದನ್ನು ಹಾಕಿದ ನಂತರ ಯಾಕೆ ಯಾವ ಪ್ರೋಸೆಸ್ ಆಗಲಿಲ್ಲ ಅನ್ನುವಂಥ ಉತ್ತರ ಕೂಡ ಸಿಗಬೇಕಿದೆ. ಪುಷ್ಪರಾಜ್ ಶೆಟ್ಟಿ, ನಿಶಾನ್ ಮತ್ತು ಪಂಚೇಶ್ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ನಾವೂರು.